ನಮಸ್ಕಾರ ವೀಕ್ಷಕರೇ, ಏನಪ್ಪಯ್ಯ ವಿಶ್ವವಿದ್ಯಾಲಯ ಅರ್ಪಿಸುವ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಾವು ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು ಇಲ್ಲಿ ಇದ್ದೇವೆ. ಇಂದು ನರಗಳಿಂದ ಆಗುವಂತಹ ನರಗಳಿಗೆ ಸಂಬಂಧಿಸಿದ ವಿವಿಧ ರೀತಿಯ ಡಿಸೀಸಸ್ಗಳ ಬಗ್ಗೆ ನುರಿತ ತಜ್ಞ ವೈದ್ಯರಿಂದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು ಇಲ್ಲಿನ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಚಾಂದಿನಿ ಶಂಕ್ ಇವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ಧನ್ಯವಾದ. ಮೇಡಮ್, ಇವಾಗ ಪೆರಿಫೆರಲ್ ನರ್ವ್ ಇಂಜುರಿ ಅಂತ ಕೇಳ್ಪಟ್ಟೆ. ಸೊ ಅದು ಅಂದರೆ ಏನು, ಅದು ಯಾಕೆ ಬರ್ತದೆ, ಯಾವ ಕಾರಣದಿಂದ ಅದು ಇಂಜುರಿ ಆಗುತ್ತೆ ಅಂತ ಹೇಳ್ಬೋದಾ? ಪೆರಿಫೆರಲ್ ನರ್ವ್ ಇಂಜುರೀಸ್ ಅಂತ ಹೇಳಿದರೆ, ಪೆರಿಫೆರಲ್ ನರ್ವ್ಸ್ ಅಂದರೆ ನಮ್ಮ ಶರೀರದಲ್ಲಿ ಕೈಗೆ ಹಾಗೂ ಕಾಲಿಗೆ ನರಸಂಚಾರ ಕೊಡುವಂಥ ನರಗಳಿಗೆ ಆಗುವಂತಹ ಏಟು ಅಥವಾ ಹಾನಿ. ಈಗ ಶರೀರದ ನರ್ವಸ್ ಸಿಸ್ಟಮ್ ಅಥವಾ ನರಗಳ ಸಿಸ್ಟಮ್ನಲ್ಲಿ ಮೇಯ್ನ್ಲಿ ಎರಡು ವಿಭಾಗ ಇದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದರಲ್ಲಿ ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಬರ್ತದೆ. ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಕೈ ಮತ್ತು ಕಾಲಿಗೆ ನರಸಂಚಾರ ಕೊಡುವಂತಹ ನರಗಳು. ಸೊ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟ ಇಂಜುರೀಸನ್ನು ಟ್ರೀಟ್ ಮಾಡೋದು ನ್ಯೂರೋಸರ್ಜನ್ಸ್. ಹಾಗೆ ನಾವು ಪ್ಲಾಸ್ಟಿಕ್ ಸರ್ಜನ್ಸ್ ಹೆಚ್ಚಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮಿಗೆ ಆಗುವಂಥ ಇಂಜುರಿಯನ್ನು ಟ್ರೀಟ್ ಮಾಡ್ತೇವೆ. ಸೊ ಪೆರಿಫೆರಲ್ ನರ್ವ್ ಇಂಜುರೀಸ್ ಅಂತ ಹೇಳಿದರೆ, ಈಗ ಯಾವುದೇ ರೀತಿಯ ಏಟು ಈ ನರಗಳಿಗೆ ಬಿದ್ದರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಶಾರ್ಪ್ ಆಬ್ಜೆಕ್ಟ್ಸ್, ಈಗ ಸಿಕ್ಕಲ್ ಇಂಜುರಿ, ಕತ್ತಿಯಿಂದ ಅಥವಾ ಬ್ಲೇಡಿಂದ, ಅಥವಾ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಾಗ ಮೆಷಿನಿಂದಾಗಿ ಕೈಗೆ ಅಥವಾ ಕಾಲಿಗೆ ಏಟು ಬಿದ್ದಾಗ ಅಲ್ಲಿ ಹೋಗ್ತಾ ಇರುವ ನರಗಳಿಗೆ ಏಟು ಬಿದ್ದರೆ ಅದರಿಂದಾಗಿ ಆಗುವ ಸಮಸ್ಯೆಗಳಿಗೆ ಪೆರಿಫೆರಲ್ ನರ್ವ್ ಇಂಜುರಿ ಅಂತ ಹೇಳ್ತೇವೆ. ಹಾಗೆ ಸೊ ಇದು ಎರಡು ಪ್ರಕಾರದಲ್ಲಿ ಮೇನ್ ಇಂಜುರಿ ಆಗ್ಬೋದು. ಒಂದು ಶಾರ್ಪ್ ಇಂಜುರಿ ಅಂದರೆ ಈ ಥರ ಡೈರೆಕ್ಟ್ ಚರ್ಮ ಕಟ್ಟಾಗಿ ಅದರ ಅಡಿ ಇರುವ ನರಗಳಿಗೆ ಡ್ಯಾಮೇಜ್ ಆಗುವಂಥದ್ದು, ಇದು ಶಾರ್ಪ್ ಕಟ್ ಇಂಜುರೀಸ್. ಬ್ಲಂಟ್ ಇಂಜುರೀಸ್ ಅಂತ ಆಗ್ತದೆ. ಈಗ ಯಾವುದಾದ್ರೂ ಭಾರವಾದ ವಸ್ತು, ಕಲ್ಲು ಕೈ ಮೇಲೆ ಬಿದ್ದರೆ ಅಥವಾ ಯಾರ್ದಾದ್ರೂ ಹೀಗೆ ಆಕ್ಸಿಡೆಂಟಲ್ಲಿ ಕೈ ಮೇಲೆ ಭಾರದ, ಈಗ ಟಯರ್ ಹೋದರೆ, ಗಾಡಿ ಹೋದರೆ ಅದರಿಂದಾಗಿ ನರದ ಮೇಲೆ ಒತ್ತಡ ಬಿದ್ದರೆ ಇದಕ್ಕೆ ಬ್ಲಂಟ್ ಇಂಜುರಿ ಅಂತ ಹೇಳ್ತಾರೆ. ಅಲ್ಲಿ ಚರ್ಮದಲ್ಲಿ ರಕ್ತ ಹೆಪ್ಪು ಕಟ್ಟಿರ್ಬೋದು, ಅಡಿಯಲ್ಲಿ ಚರ್ಮದಲ್ಲಿ ಡೈರೆಕ್ಟಾಗಿ ಕಟ್ಟಿರದೇ ಇರ್ಬೋದು. ಸೊ ಇದು ಬ್ಲಂಟ್ ಇಂಜುರಿ. ಇದರಿಂದಾಗಿ ಕೂಡ ನರ್ವಿಗೆ ಎಫೆಕ್ಟ್ ಆಗ್ಬೋದು. ಹಾಗೆ ಮತ್ತು ಕೆಲವು ಸತಿ ಟ್ರ್ಯಾಕ್ಷನ್ ಇಂಜುರಿ ಅಂತ ಆಗ್ತದೆ. ಈಗ ಯಾವುದೇ ಕಾರಣದಿಂದಾಗಿ, ಸಪೋಸ್ ಆಕ್ಸಿಡೆಂಟ್ ಆಗಲಿ ಅಥವಾ ಎಸಾಲ್ಟ್ ಆಗಲಿ, ಒಬ್ಬರು ಹೊಡೆತದಿಂದಾಗಿ ಈಗ ಕೈ ಅಥವಾ ಕಾಲಿದ ಯಾವುದಾದ್ರು ಭಾಗ ಎಳೆದು ಹೋದರೆ ಅಲ್ಲಿ ಹೋಗ್ತಾ ಇರುವ ನರಗಳಿಗೆ ಡ್ಯಾಮೇಜ್ ಆದರೆ, ಅದು ಸ್ಟ್ರೆಚ್ ಆಗಿ ಹೋದರೆ ಅದರಿಂದ ಕೂಡ ನರ್ವ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಈ ಪೆರಿಫೆರಲ್ ನರ್ವ್ ಇಂಜುರಿ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತದೆ, ಅಂದರೆ ಇದರ ಸಿಂಪ್ಟಮ್ಸ್, ಲಕ್ಷಣಗಳು ಏನು? ಅದೇ ರೀತಿ ಯಾವ ರೀತಿಯ ಟೆಸ್ಟ್ಗಳು ಇಲ್ಲಿ ವೈದ್ಯಕೀಯ ರಂಗದಲ್ಲಿ ಇವೆ, ಯಾವ ಪ್ರಕಾರದ ಟೆಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಇವೆ ಅಂತ ತಿಳಿಸ್ಕೊಳ್ಬೋದಾ? ಪೆರಿಫೆರಲ್ ನರ್ವ್ ಇಂಜುರೀಸಲ್ಲಿ ಎರಡು ಪ್ರಕಾರದ ನರ್ವ್ ಇರ್ತದೆ. ಅಂದರೆ ಒಂದು ಮೋಟಾರ್ ನರ್ವ್. ಮೋಟಾರ್ ಅಂತ ಹೇಳಿದರೆ ಕೈ ಅಥವಾ ಕಾಲಿನ ಯಾವುದಾದ್ರು ಭಾಗದಲ್ಲಿ ಮಾಂಸಗಳ ಮೂಮೆಂಟಿಗೆ ಸಂಬಂಧಪಟ್ಟ ನರಗಳು. ಸೊ ಆ ನರ್ವ್ ಕಟ್ಟಾದರೆ ಆ ಮೂಮೆಂಟ್ ಇರುವುದಿಲ್ಲ. ಈಗ ಸಪೋಸ್ ಈ ಭಾಗಕ್ಕೆ ಹೋಗ್ತಾ ಇರುವ ನರ ಡ್ಯಾಮೇಜ್ ಆದರೆ ಪೇಷಂಟಿಗೆ ಬೆರಳುಗಳನ್ನು ಮಡಚಲಿಕ್ಕೆ ಕಷ್ಟ ಆಗ್ಬೋದು. ಅಥವಾ ಇಲ್ಲಿ ಏನಾದರೂ ನರ ಡ್ಯಾಮೇಜ್ ಆದರೆ ಕೈಯನ್ನು ಮೇಲಕ್ಕೆ ಎತ್ತಲಿಕ್ಕೆ ಆಗದೇ ಇರ್ಬೋದು, ತನ್ನಷ್ಟಕ್ಕೆ ಸ್ವಾಧೀನ ಇರುವುದಿಲ್ಲ. ಪೇಷಂಟಿಗೆ ಇನ್ನೊಂದು ಕೈಯಿಂದ ಹೀಗೆ ಮೂಮೆಂಟ್ ಬರ್ತದೆ, ತನ್ನಷ್ಟಕ್ಕೆ ಮೂಮೆಂಟ್ ಬರದೇ ಇರ್ಬೋದು. ಸೊ ಇದು ಮೋಟಾರ್ ನರ್ವ್ ಇಂಜುರಿ ಅಂತ ಹೇಳ್ತೇವೆ. ಅದೇ ರೀತಿ ಇದರಲ್ಲಿ ಕೆಲವು ಫೈಬರ್ಸ್ ಆ ಜಾಗಕ್ಕೆ ಸ್ಪರ್ಶ ಜ್ಞಾನವನ್ನು, ಅಂದರೆ ಸೆನ್ಸೇಷನನ್ನು ಕೊಡ್ತದೆ. ಸೊ ಆ ಸ್ಪರ್ಶ ಜ್ಞಾನ ಹೊರಟು ಹೋಗ್ತದೆ. ಸೊ ಮುಟ್ಟಿದ್ದು ಗೊತ್ತಾಗದೇ ಇರ್ಬೋದು, ಅಥವಾ ಏನಾದರೂ ಬಿಸಿ ನೀರು ಬಿದ್ದರೆ, ಏನಾದರೂ ಬಿಸಿ ಆಬ್ಜೆಕ್ಟನ್ನು ಟಚ್ ಮಾಡಿದರೆ ಗೊತ್ತಾಗದೇ ಇರುವಂಥದ್ದು ಆಗುವ ಸಾಧ್ಯತೆ ಇದೆ. ಸೊ ಮೇನ್ಲಿ ಈ ಸೆನ್ಸರಿ ಸಿಂಪ್ಟಮ್ಸ್ ಅಂದರೆ ಪೇಷಂಟ್ ನನಗಿಲ್ಲಿ ಮುಟ್ಟಿದ್ದು ಗೊತ್ತಾಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಬೋದು. ಅಥವಾ ಇದ್ದಕ್ಕಿದ್ದಾಗಿ ಇಲ್ಲಿ ಗಾಯ ಆಯಿತು, ಹೇಗಾಯಿತು ಅಂತ ಗೊತ್ತಿಲ್ಲ, ಬಿಸಿನೀರು ತಾಗಿ ಅವರಿಗೆ ಗಾಯ ಆದದ್ದೇ ತಿಳಿಯದೇ ಇದ್ದಿರ್ಬೋದು. ಈ ರೀತಿ ಕಾಣಿಸ್ಕೊಳ್ಬೋದು.
ಅಥವಾ ಪೇಷಂಟಿಗೆ ನನ್ನ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಥವಾ ಪಾದವನ್ನು ಮೇಲಕ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಆಕ್ಸಿಡೆಂಟ್ ಆದಮೇಲೆ ಅಥವಾ ಈ ಇಂಜುರಿ ಆದಮೇಲೆ ಅಂತ ಹೇಳ್ಬೋದು ಪೇಷಂಟ್. ಅದೇ ರೀತಿ ಈ ಥರ ಸ್ವಲ್ಪ ಸಮಯದ ನಂತರ ಈ ನರ್ವ್ ಇಂಜುರಿ ಆದಮೇಲೆ ಗಾಯ ವಾಸಿಯಾಗಿರ್ತದೆ, ಆದರೆ ನರ ಬೆಳವಣಿಗೆ ಆಗಿರೋದಿಲ್ಲ. ಅಂದರೆ ಕೆಲವು ಪೇಷಂಟ್ಸ್ ಹೀಗೆ ಬರ್ತಾರೆ, ಈ ಇಂಜುರಿ ಆದಮೇಲೆ ಅವರು ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಹೀಗೆ ಅದಕ್ಕೆ ಬ್ಯಾಂಡೇಜ್ ಮಾಡ್ತಾ ಇರ್ತಾರೆ. ಮೇಲಿಂದು ಗಾಯ ವಾಸಿ ಆಗ್ತದೆ, ಒಳಗಡೆ ನರ ಕಟ್ಟಾದದ್ದು ಹಾಗೆ ಡ್ಯಾಮೇಜ್ ಆಗಿರ್ತದೆ. ಸೊ ಅವರಿಗೆ ಅದರ ವಿಷಯ ಗೊತ್ತಿರೋದಿಲ್ಲ, ಮಾಹಿತಿ ಗೊತ್ತಿರೋದಿಲ್ಲ. ಸೊ ಅಂಥ ಪೇಷಂಟಿಗೆ ಈ ಸಮಸ್ಯೆಗಳು ಕಂಟಿನ್ಯೂ ಆಗ್ತದೆ. ಮತ್ತು ಕೋಲ್ಡ್ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ ನಾವು, ತೀವ್ರವಾದ ಚಳಿ ತಡ್ಕೊಳ್ಳಿಕ್ಕಾಗೋದಿಲ್ಲ ಆ ಭಾಗದಲ್ಲಿ, ನರ್ವ್ ಇಂಜುರಿ ಆಗಿರುವ ಭಾಗದಲ್ಲಿ, ಅಥವಾ ಸ್ವಲ್ಪ ಟಚ್ ಆದ ಕೂಡಲೇ ಚುಚ್ಚಿದ ಹಾಗೆ ಸೆನ್ಸೇಷನ್ ಬರೋದು, ಇದಕ್ಕೆಲ್ಲ ಪ್ಯಾರಸ್ಥೀಸಿಯಾ ಅಂತ ಹೇಳ್ತೇವೆ ನಾವು. ಸೊ ಈ ಥರ ಸಿಂಪ್ಟಮ್ಸು ಪೇಷಂಟಿಗೆ ಇರ್ಬೋದು. ಸೊ ಅವರ ದಿನನಿತ್ಯದ ಕೆಲಸಗಳು ಮಾಡಲಿಕ್ಕೆ, ಈಗ ಬಟ್ಟೆ ಹಾಕ್ಕೊಳ್ಳಿಕ್ಕೆ, ಸ್ನಾನ ಮಾಡ್ಕೊಳ್ಳಿಕ್ಕೆ, ಊಟ ಮಾಡಲಿಕ್ಕೆ, ಅದಕ್ಕೆ ಬೇಕಾದ ಆ್ಯಕ್ಷನ್ ಕೈಯಲ್ಲಿ ಅಥವಾ ಓಡಾಡಲಿಕ್ಕೆ ಪಾದ ಎತ್ತಿ ನಡಿಬೇಕಾಗ್ತದೆ, ಇಲ್ಲ ಅದು ನಡಿತಾ ಇರುವಾಗ ಕಾಲು ಡ್ರ್ಯಾಗ್ ಮಾಡ್ತಾ ನಡಿಬೇಕಾಗುತ್ತೆ. ಸೊ ದಿನನಿತ್ಯದ ಕೆಲಸಗಳಿಗೆ ಅಥವಾ ಅವರ ವರ್ಕ್ ಪ್ಲೇಸಲ್ಲಿ ತೊಂದರೆ ಆಗ್ಬೋದು ಇದರಿಂದಾಗಿ. ಸೊ ಈ ರೀತಿ ಕಾಣಿಸ್ಕೊಳ್ಳುತ್ತದೆ. ಸೊ ಈಗ ಪೇಷಂಟ್ ನಮ್ಮ ಹತ್ರ ಈ ಪೆರಿಫೆರಲ್ ನರ್ವ್ ಇಂಜುರಿ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ ನಾವು ಫಸ್ಟ್ ಹಿಸ್ಟ್ರಿ ತಗೊಳ್ತೇವೆ. ಹೇಗೆ ಟೆಸ್ಟ್ ಮಾಡ್ತೇವೆ ಅಂದರೆ ಡೈರೆಕ್ಟಾಗಿ ನಾವು ಸ್ಕ್ಯಾನಿಂಗ್ ಆಗಲಿ ನರದ ಟೆಸ್ಟ್ ಡೈರೆಕ್ಟಾಗಿ ಮಾಡೋದಿಲ್ಲ, ಯಾವ ರೀತಿ ಆಯಿತು ಅಂತ ಕೇಳ್ಕೊಳ್ತೇವೆ. ಯಾಕಂತ ಹೇಳಿದರೆ ಈ ಶಾರ್ಪ್ ಕಟ್ ಇಂಜುರಿಯಲ್ಲಿ ಪೇಷಂಟಿಗೆ ತನ್ನಷ್ಟಕ್ಕೆ ಅದು ವಾಸಿಯಾಗುವ ಲಕ್ಷಣಗಳು ಚಾನ್ಸಸ್ ಜಾಸ್ತಿ ಶಾರ್ಪ್ ಕಟ್ ಇಂಜುರಿಯಲ್ಲಿ. ಆದರೆ ಹೀಗೆ ಜಜ್ಜಿ ಹೋಗಿದರೆ ಆ ನರದ ಮೇಲಿರುವ ಡ್ಯಾಮೇಜ್ ಸ್ವಲ್ಪ ಜಾಸ್ತಿ ಭಾಗಕ್ಕೆ ಎಕ್ಸ್ಟೆಂಡ್ ಆಗಿರ್ತದೆ. ಸೊ ಅದು ತನ್ನಷ್ಟಕ್ಕೆ ವಾಸಿಯಾಗುವ, ರಿಕವರಿ ಆಗುವ ಚಾನ್ಸಸ್ ಕಡಿಮೆ. ಸೊ ಯಾವ ರೀತಿ ಆಯಿತು ಅಂತ ತಿಳ್ಕೊಳ್ತೇವೆ. ಮತ್ತು ಪೇಷಂಟಿದು ಸೆನ್ಸೇಷನ್ಸ್ ಎಲ್ಲಿ ಡ್ಯಾಮೇಜ್ ಆಗಿದೆ, ಅದು ಅಲ್ಲಿ ಹೋಗ್ತಾ ಇರುವ ನರಗಳು ಯಾವ ಏರಿಯಾಕ್ಕೆ ನರ ಸಂಚಾರ ಕೊಡ್ತಾ ಇದೆ, ಆ ಏರಿಯಾದಲ್ಲಿ ಸೆನ್ಸೇಷನ್ಸ್ ಟೆಸ್ಟ್ ಮಾಡ್ತೇವೆ. ಸೊ ಅಲ್ಲಿ ಸೆನ್ಸರಿ ಲಾಸ್ ಇದ್ದರೆ, ಈಗ ಒಂದು ನರ ಕಟ್ಟಾದರೆ ಅದರ ಸೆನ್ಸರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ ನಾವು, ಅದು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ನರ ಸಂಚಾರ ಕೊಡ್ತದೆ. ಸೊ ಆ ಏರಿಯಾದಲ್ಲಿ ಈ ಸ್ಪರ್ಶ ಜ್ಞಾನ ಇಲ್ಲ, ಸೆನ್ಸೇಷನ್ ಇಲ್ಲ ಅಂತ ಹೇಳಿದರೆ, ಈ ನರ ಕಟ್ಟಾಗಿರ್ಬೋದು ಅಂತ ನಾವೊಂದು ಡಯಾಗ್ನೋಸಿಸ್ ಮಾಡ್ಬೋದು ತತ್ಕಾಲಕ್ಕೆ. ಮತ್ತು ಅದನ್ನು ಕನ್ಫರ್ಮ್ ಮಾಡ್ತೇವೆ. ಅದಲ್ಲದೆ ಮೂಮೆಂಟ್ಸ್ ಪೇಷಂಟಿಗೆ ಒಂದೊಂದಾಗಿ ಬೆರಳು ಮೂಮೆಂಟ್ ಮಾಡೋದು, ರಿಸ್ಟ್ ಮೇಲಕ್ಕೆ ಮಾಡೋದು, ಹಸ್ತವನ್ನು ಮೇಲಕ್ಕೆ ಮಾಡೋದು, ಮೊಣಕೈ ಬಗ್ಸೋದು, ಹಾಗೆ ಒಂದೊಂದೇ ಆ್ಯಕ್ಷನ್ ಮಾಡಲಿಕ್ಕೆ ಹೇಳಿ ಅದು ಯಾವ ಲೆವೆಲಲ್ಲಿ ಕಟ್ಟಾಗಿರ್ಬೋದು, ಯಾವ ನರ ಕಟ್ಟಾಗಿರ್ಬೋದು ಅಂತ ಡಯಾಗ್ನೋಸ್ ಮಾಡ್ತೇವೆ. ಇದಕ್ಕೆ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಈ ಕ್ಲಿನಿಕಲ್ ಅಸೆಸ್ಮೆಂಟಲ್ಲಿ ನಮಗೆ ಒಂದು ಟೆಂಪರರಿ ಡಯಾಗ್ನೋಸಿಸ್ ಬಂದ ಮೇಲೆ ಅದರ ಪ್ರಕಾರ ನಾವು ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಒಂದು ಟೆಸ್ಟ್ ಮಾಡಿಸ್ಲಿಕ್ಕಾಗುತ್ತೆ. ಈ ಹೆಚ್ಚಾಗಿ ಅದು ನ್ಯೂರಾಲಜಿಸ್ಟ್ ಡಾಕ್ಟರ್ಸ್ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ, ಈ ಟೆಕ್ನಿಷಿಯನ್ಸ್ ಅದನ್ನು ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಆ ನರವನ್ನು ಸ್ಟಿಮ್ಯುಲೇಟ್ ಮಾಡಿ ಅದರ ಸ್ಟಿಮ್ಯುಲೇಟೆಬಲ್ಲ, ಅದರಲ್ಲಿ ಯಾವ ಫೈಬರ್ಸ್ ಕಟ್ಟಾಗಿದೆ, ಎಷ್ಟು ಪರ್ಸೆಂಟೇಜ್ ರಿಕವರಿ ಇದೆ ಅಂತ ಅದರಲ್ಲಿ ಅಸೆಸ್ ಮಾಡಲಿಕ್ಕಾಗುತ್ತೆ. ಸೊ ಇದಕ್ಕೆ NCS ಅಥವಾ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಹೇಳ್ತೇವೆ. ಸೊ ಅದೊಂದು ಮಾಡಿಸ್ತೇವೆ. ಅಪರೂಪದಲ್ಲಿ ಏನು ಇದು ಯಾವ ಲೆವೆಲಲ್ಲಿ ಕಟ್ಟಾಗಿರ್ತದೆ ಅಂತ ಗೊತ್ತಾಗಲಿಕ್ಕೆ MRI ಸ್ಕ್ಯಾನ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿದರೆ ಒಂದು ಅಂದಾಜಿನಲ್ಲಿ ಯಾವ ಏರಿಯಾದಲ್ಲಿ ನರ ಕಟ್ಟಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ಬೋದು. ಹಾಗೆ ಸೊ ಈ ಟೆಸ್ಟ್ ಎಲ್ಲ ಮಾಡಿ ಸಾಧಾರಣ ಯಾವ ಲೆವೆಲಲ್ಲಿ ನರ ಕಟ್ಟಾಗಿರ್ಬೋದು, ಯಾವ ನರ ಕಟ್ಟಾಗಿದೆ ಅಂತ ತಿಳ್ಕೊಂಡ ಮೇಲೆ ಆಪ್ರೇಷನ್ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳಿ ಪ್ಲ್ಯಾನ್ ಮಾಡ್ಬೋದು ಟ್ರೀಟ್ಮೆಂಟನ್ನು. ಮೇಡಮ್, ಈ ಪೆರಿಫೆರಲ್ ನರ್ವ್ ಇಂಜುರೀಸ್ಗಳಿಗೆ ಆಪರೇಷನ್ನ ಅಗತ್ಯತೆ ಅಂದರೆ ಅನಿವಾರ್ಯತೆ ತುಂಬ ಎಷ್ಟರ ಮಟ್ಟಿಗೆ ಇದೆ? ಅದನ್ನು ಮಾಡಲೇಬೇಕು ಅಂತ ಬಂದಾಗ ಎಷ್ಟು ಅವಧಿಯ ಒಳಗೆ ಅದನ್ನು ಮಾಡಬೇಕು, ಆಪರೇಷನ್ ಮಾಡಬೇಕು? ಅದೇ ರೀತಿ ಇದರಲ್ಲಿ ರಿಸಲ್ಟ್ ಯಾವ ರೀತಿ ಇದು ಪರಿಣಾಮಕಾರಿ ಆಪರೇಷನ್ ಮಾಡುವಂಥದ್ದು ಅಂತ ಹೇಳಿ ಅದೊಂದು ಕ್ವೆಶ್ಚನ್. ಅದೇ ರೀತಿ ಯಾವ ರೀತಿಯ ಆಪರೇಷನ್ಸ್ಗಳು, ಅಂದರೆ ಈ ಆಪರೇಷನ್ಸ್ಗಳಲ್ಲಿ ಯಾವ ಪ್ರಕಾರಗಳು, ಎಷ್ಟೆಲ್ಲ ಪ್ರಕಾರಗಳು ಇವೆ ಅಂಥೇಳಿ ತಿಳಿಸ್ಕೊಡ್ತೀರಾ? ಟೋಟಲ್ ಆಗಿ ಆಪರೇಷನ್ ಬಗ್ಗೆ ಡೀಟೇಲ್ ಆಗಿ. ಈ ಪೆರಿಫೆರಲ್ ನರ್ವ್ ಇಂಜುರೀಸಲ್ಲಿ ಎಷ್ಟು ಬೇಗ ನಾವು ಡಯಾಗ್ನೋಸಿಸ್ ಮಾಡಿದ್ದೇವೆ ಮತ್ತು ಯಾವ ಪ್ರಕಾರದ ಇಂಜುರಿ ಅದರ ಮೇಲೆ ಇದರ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ. ಈಗ ಇದು ನಾನು ಈಗಾಗಲೇ ಹೇಳಿದ ಹಾಗೆ ಕಟ್ ಇಂಜುರಿ ಅಥವಾ ಯಾವುದಾದ್ರೂ ಶಾರ್ಪ್ ಇನ್ಸ್ಟ್ರೂಮೆಂಟಿಂದಾಗಿ, ಕತ್ತಿ ಅಥವಾ ಬ್ಲೇಡ್ ಅಥವಾ ಮೆಷಿನ್ ಕಟ್ಟಿಂದಾಗಿ ಡ್ಯಾಮೇಜ್ ಆಗಿದ್ದರೆ ಅಲ್ಲಿ ಒಂದು ಗಾಯ ಇರ್ತದೆ. ಸೊ ಈ ರೀತಿ ಇಂಜುರಿ ಇಟ್ಕೊಂಡು ಪೇಷಂಟ್ ಬಂದಾಗ ತಕ್ಷಣ ನಾವು ಆಪ್ರೇಷನ್ ಮಾಡಬೇಕು ಅಂತ ಇದೆ, ಗೈಡ್ಲೈನ್ ಇದೆ. ಅಂದರೆ ವಿದಿನ್ 48 ಅವರ್ಸ್ ಆದಷ್ಟು ಬೇಗ ಪೇಷಂಟನ್ನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ
ಈ ನರಗಳ ಡ್ಯಾಮೇಜ್ ಎಷ್ಟರ ಮಟ್ಟಿಗಿದೆ, ಎಲ್ಲಿ ಕಟ್ಟಾಗಿದೆ, ಯಾವ ಲೆವೆಲಲ್ಲಿ ಕಟ್ಟಾಗಿದೆ ಅಂತ ಹೇಳಿ ನರ್ವ್ ಎಕ್ಸ್ಪ್ಲೋರೇಷನ್ ಅಂತ ಹೇಳಿ ಮಾಡಿ ಇದನ್ನು ರಿಪೇರ್ ಮಾಡಬೇಕಾಗ್ತದೆ. ಸೊ ಈಗ ಇನ್ನೊಂದು ಪ್ರಕಾರದ ಇಂಜುರಿ ಬ್ಲಂಟ್ ಇಂಜುರಿ ಅಥವಾ ಟ್ರ್ಯಾಕ್ಷನ್ ಇಂಜುರಿ ಅಂತ ಕೂಡ ಆಗ್ಬೋದು. ಬ್ಲಂಟ್ ಇಂಜುರಿಯಲ್ಲಿ ಒಂದು ಪಾಯಿಂಟಲ್ಲಿ ನರ ಕಟ್ಟಾಗಿರೋದಿಲ್ಲ, ಇದರ ಮೇಲೆ ಯಾವುದೇ ರೀತಿ ಭಾರದ ವಸ್ತುವಿಂದಾಗಿ ಕಾರಿನ ಟೈರ್ ಆಗಲಿ, ಒಂದು ಕಲ್ಲಾಗಲಿ ಏನಾದರೂ ಬಿದ್ದು ಇದಕ್ಕೆ ಡ್ಯಾಮೇಜ್ ಆಗಿರ್ತದೆ. ಸೊ ಅದರ ಝೋನ್ ಆಫ್ ಇಂಜುರಿ ಅಂತ ಹೇಳ್ತೇವೆ ನಾವು, ಎಷ್ಟರ ಮಟ್ಟಿಗೆ ಅದಕ್ಕೆ ಏಟು ಬಿದ್ದಿರ್ತದೆ ಅದು ಈ ಶಾರ್ಪ್ ಕಟ್ ಇಂಜುರಿಗಿಂತ ಜಾಸ್ತಿ ಇರ್ತದೆ. ಸೊ ಮತ್ತು ಇದರಲ್ಲಿ ಓಪನ್ ಇಂಜುರಿ ಅಂದರೆ ಚರ್ಮದ ಮೇಲೆ ಯಾವುದೇ ರೀತಿ ಕಟ್ ಇಲ್ಲದೇ ಇರ್ಬೋದು. ಸೊ ಇಂಥ ಇಂಜುರಿಯಲ್ಲಿ ತಕ್ಷಣ ಆಪ್ರೇಷನ್ ಮಾಡದೆ ಸ್ವಲ್ಪ ಸಮಯ ಅಂದರೆ ಒಂದು 3 ರಿಂದ 4 ವಾರ ವೆಯ್ಟ್ ಮಾಡೋದು ಉತ್ತಮ. ಯಾಕಂತ ಹೇಳಿದರೆ ಈ ಸಮಯದಲ್ಲಿ ತನ್ನಷ್ಟಕ್ಕೆ ರಿಕವರಿ ಆಗುವ ನರ್ವ್ ಇಂಜುರೀಸ್ ರಿಕವರ್ ಆಗ್ತದೆ. ಮತ್ತು ಕೆಲವು ಸತಿ ನಾವು ತಕ್ಷಣ ಆಪ್ರೇಷನ್ ಮಾಡಿದಾಗ ಅದರಲ್ಲಿ ಎಷ್ಟು ಡ್ಯಾಮೇಜ್ ಇದೆ ಎಷ್ಟು ಡ್ಯಾಮೇಜ್ ಇಲ್ಲ ಅಂತ ನಮಗೆ ಕ್ಲಿಯರ್ಲಿ ಗೊತ್ತಾಗೋದಿಲ್ಲ. ಸೊ ವೆಯ್ಟ್ ಮಾಡಿದಾಗ ಕ್ಲಿಯರ್ಲಿ ಎಷ್ಟರ ನರ ಡ್ಯಾಮೇಜ್ ಆಗಿದೆ ಅಲ್ಲಿ ಸ್ಕಾರಿಂಗ್ ಅಂತ ಆಗ್ತದೆ. ಆ ನರ ದಪ್ಪಾಗಿ ಗಟ್ಟಿಯಾಗಿ ಅಂಟುಕೊಂಡಿರ್ತದೆ. ಅಕ್ಕಪಕ್ಕದಲ್ಲಿ ನಾರ್ಮಲ್ ನರದ ಟೆಕ್ಸ್ಚರ್ ಬೇರೆ ಇರ್ತದೆ. ಈ ಡಿಸ್ಟಿಂಕ್ಷನ್ ನಮಗೆ ಸರಿಯಾಗಿ ತಿಳಿತದೆ. ಸೊ 3 ರಿಂದ 4 ವಾರ ಇಂಥ ಕ್ಲೋಸ್ಡ್ ಇಂಜುರಿ ಅಂದರೆ ಚರ್ಮದ ಮೇಲೆ ಯಾವುದೇ ಗಾಯ ಇಲ್ಲದಿದ್ದಾಗ ವೆಯ್ಟ್ ಮಾಡೋದು ಉತ್ತಮ. ಹೌದು. ಸೊ ಇದು ಯಾವ ಥರದ ನರ್ವ್ ಇಂಜುರಿ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ರೀತಿ ಟ್ರೀಟ್ಮೆಂಟ್ ಮಾಡುವಾಗ ನಾವು ನರ ಶಾರ್ಪಾಗಿ ಕಟ್ಟಾಗಿದ್ದರೆ, ಒಂದು ಲೆವೆಲಲ್ಲಿ ಕಟ್ಟಾಗಿದ್ದರೆ ಅದನ್ನು ಫೈನ್ ಸೂಚರ್ಸ್ ಉಪಯೋಗಿಸಿ, ಈಗ 80, 90 ನೈಲಾನ್ ಸೂಚರ್ಸ್ ಅಂತ ಹೇಳ್ತೇವೆ ನಾವು. ನಮ್ಮ ಕೂದಲಿಂದ ಕೂಡ ಸೂಕ್ಷ್ಮ ಇರ್ತದೆ ಈ ಸೂಚರ್ ಮೆಟೀರಿಯಲ್, ಸ್ಟಿಚ್ ಮೆಟೀರಿಯಲ್. ಅದನ್ನು ಉಪಯೋಗಿಸಿ ಈಗ ಒಂದು ಲೂಪ್ ಮ್ಯಾಗ್ನಿಫಿಕೇಷನ್ ಅಂದರೆ ಲೆನ್ಸ್ನ ಸಹಾಯದಿಂದ ಅಥವಾ ಮೈಕ್ರೋಸ್ಕೋಪ್ ಬಳಸಿ ನಾವು ಇದನ್ನು ಸೂಕ್ಷ್ಮವಾಗಿ ರಿಪೇರ್ ಮಾಡ್ಬೋದು. ಸೊ ಇದು ಪ್ರೈಮರಿ ನರ್ವ್ ರಿಪೇರ್ ಅಂತ ಹೇಳ್ತೇವೆ. ಈಗ ಅಕಸ್ಮಾತಾಗಿ ಡ್ಯಾಮೇಜ್ ಒಂದು ಪಾಯಿಂಟಲ್ಲಿ ಅಲ್ಲದೆ ಸ್ವಲ್ಪ ಜಾಸ್ತಿ ಜಾಗಕ್ಕೆ ಸ್ಪ್ರೆಡ್ ಆಗಿದ್ರೆ ಅಥವಾ ಈ ಆಪ್ರೇಷನ್ ಮಾಡಲಿಕ್ಕೆ ನಾವು ಪೇಷಂಟ್ ನಮ್ಮ ಹತ್ರ ಲೇಟಾಗಿ ಬಂದಿದ್ರೆ ಈ ನರಗಳು ಸ್ವಲ್ಪ ದೂರಕ್ಕೆ ಸರಿದಿರ್ತವೆ, ನರ ಕಟ್ಟಾದ ಎಂಡ್ಸ್ ದೂರಕ್ಕೆ ಸರಿದಿರ್ತವೆ ಮತ್ತು ಡ್ಯಾಮೇಜಿನ ಏರಿಯಾ ಜಾಸ್ತಿ ಇರ್ತದೆ ಮತ್ತು ಅಂಟಿಕೊಂಡಿರ್ತದೆ. ಸೊ ಆ ನರಗಳನ್ನು ಹತ್ರ ತಂದು ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಇದ್ದಾಗ ಈ ನರವನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡುವಾಗ ಆ ಗ್ಯಾಪ್ ಫಿಲ್ ಆಗೋದಿಲ್ಲ. ಸೊ ಆಗ ಕಾಲಿಂದ ನಾವು ಒಂದು ನರ್ವ್ ಗ್ರಾಫ್ಟ್ ಅಂತ ಹೇಳಿ ಅಷ್ಟು ಇಂಪಾರ್ಟೆಂಟ್ ಅಲ್ಲದೇ ಇರುವ ಒಂದು ನರವನ್ನು ತೆಗೆದು ಈ ಗ್ಯಾಪನ್ನು ಬ್ರಿಡ್ಜ್ ಮಾಡಲಿಕ್ಕೆ, ಆ ಗ್ಯಾಪ್ ಫಿಲ್ ಮಾಡಲಿಕ್ಕೋಸ್ಕರ ಉಪಯೋಗಿಸ್ಬೋದು. ಸೊ ಇದಕ್ಕೆ ನರ್ವ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ. ಸೊ ಪ್ರೈಮರಿ ನರ್ವ್ ರಿಪೇರ್ ಆಯಿತು. ನರ್ವ್ ಗ್ರಾಫ್ಟಿಂಗ್ ಇದು 2ನೇ ಪ್ರಕಾರದ ಆಪ್ರೇಷನ್. ಅಕಸ್ಮಾತಾಗಿ ಆ ನರ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ, ಅದನ್ನು ರಿಪೇರಿ ಮಾಡುವ ಸಾಧ್ಯತೆ ಇಲ್ಲ, ಅಥವಾ ಪೇಷಂಟ್ ತುಂಬ ಲೇಟಾಗಿ ಬಂದಿದೆ, ಒಂದೂವರೆ ವರ್ಷ ನಂತರ ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿದರೆ ನಾವು ಮಸಲ್ ಟ್ರಾನ್ಸ್ಫರ್ ಅಥವಾ ಟೆಂಡನ್ ಟ್ರಾನ್ಸ್ಫರ್ ಅಂತ ಮಾಡಬೇಕಾಗಿ ಬರ್ತದೆ. ಅಕಸ್ಮಾತಾಗಿ ಇನ್ನೊಂದು ನರವನ್ನು ಈ ಡ್ಯಾಮೇಜ್ ಆದ ನರ ಸಂಚಾರ ಕೊಡ್ತಾ ಇರುವ ಮಾಂಸಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ನಾನು ಉದಾಹರಣೆಗೆ ಒಂದು ನರ ಕಟ್ಟಾದಾಗ ಪೇಷಂಟಿಗೆ ರಿಸ್ಟ್ ಡ್ರಾಪ್ ಅಂತ ಒಂದು ತೊಂದರೆ ಆಗ್ತದೆ, ಕೈಯನ್ನು ಎತ್ತಲಿಕ್ಕೆ ಬರೋದಿಲ್ಲ. ಸೊ ಈ ರಿಸ್ಟ್ ಡ್ರಾಪ್ ನರ ಡ್ಯಾಮೇಜಿಂದಾಗಿ ಈ ಕೈಯನ್ನು ಮೇಲೆ ಮಾಡುವಂಥ ಮಾಂಸಗಳಿಗೆ ಡ್ಯಾಮೇಜ್ ಆಗಿರ್ತದೆ. ಸೊ ಅಕಸ್ಮಾತಾಗಿ ಪೇಷಂಟ್ ತುಂಬ ಲೇಟಾಗಿ ಈಗ ಒಂದೂವರೆ ವರ್ಷದ ನಂತರ ನಮ್ಮ ಹತ್ರ ಬಂದರೆ ಆ ನರವನ್ನು ಜೋಡಿಸಿದರೆ ಕೂಡ ಅದು ನರ ಸಂಚಾರ ಕೊಡುವಂಥ ಮಾಂಸಖಂಡಗಳು ವೀಕ್ ಆಗಿ ಹೋಗಿರ್ತದೆ. ಸೊ ಅದು ರಿಪೇರ್ ಮಾಡಿದರೆ ಕೂಡ ಮಸಲ್ಸ್ ವರ್ಕ್ ಆಗೋದಿಲ್ಲ. ಸೊ ಹಾಗಿದ್ದಾಗ ನಾವು ಕೈಯ ಇನ್ನೊಂದು ಬದಿಯಿಂದ ಈ ಥರ ಫಿಂಗರ್ಸನ್ನು ಬೆಂಡ್ ಮಾಡಲಿಕ್ಕೆ ಬೇಕಾಗುವಂತಹ ಮಾಂಸಖಂಡಗಳನ್ನು ಇದು ಶಿಫ್ಟ್ ಮಾಡಿ ಈ ಆ್ಯಕ್ಷನಿಗೆ ಬೇಕಾಗುವ ಹಾಗೆ ಅದನ್ನು ಫಿಕ್ಸ್ ಮಾಡ್ತೇವೆ ಆಪ್ರೇಷನ್ ಮಾಡಿ. ಇಂಥ ಆಪ್ರೇಷನಿಗೆ ಟೆಂಡನ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಇದು ಪೇಷಂಟಿಗೆ ಇಂಜುರಿ ಆಗಿ ಎಷ್ಟು ಲೇಟ್ ಆದರೆ ಕೂಡ ಮಾಡುವ ಸಾಧ್ಯತೆ ಇದೆ. ಆದರೆ ಯಾವ ಇದು ಮಾಂಸವನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಅದು ಫುಲ್ ಪವರ್ಫುಲ್ ಆಗಿ ಇರಬೇಕು, ಅದರಿಗೆ ಫುಲ್ ಆ್ಯಕ್ಷನ್ ಇರಬೇಕು. ಸೊ ಇದಕ್ಕೆ ಕೆಲವು ಕ್ರೈಟೀರಿಯಲ್ಲಿ ಇದೆ, ಅದರ ಡೀಟೇಲ್ಸ್ ನಾನು ಈಗ ತಿಳಿಸೋದಿಲ್ಲ. ಸೊ ಇದಕ್ಕೆ ಟೆಂಡನ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಸೊ ಅದು ಅಂತೂ ಆಲ್ಮೋಸ್ಟ್ ರಿಕವರಿ ಆಗಲಿಕ್ಕೆ ಅಂತೂ ಸಂಪೂರ್ಣವಾದಂತಹ ಒಂದು ಪೂರಕವಾದಂಥ ಒಂದು ಆಪರೇಷನ್ ಅಂತ ಹೇಳ್ಬೋದು. ಹಾಂ, ಇದರಲ್ಲಿ ಕೂಡ 100% ರಿಸಲ್ಟ್ ಬರೋದು ಪೇಷಂಟ್ ನಮ್ಮ ಹತ್ರ ಬೇಗ ಬಂದರೆ. ಹಾಗೆ
ಈಗ ಹಾಗೆ ಅಬ್ಸರ್ವ್ ಮಾಡಿ ನೋಡುವಾಗ ಪೇಷಂಟಿಗೆ ರಿಕವರಿ ಆಗ್ತಾ ಇಲ್ಲ ಈ ಕ್ಲೋಸ್ಡ್ ಇಂಜುರೀಸಲ್ಲಿ ಅಂತ ಹೇಳಿದರೆ 3 ತಿಂಗಳಲ್ಲಿ ನಾವು ಆಪ್ರೇಷನ್ನಿಗೆ ಡಿಸೈಡ್ ಮಾಡ್ತೇವೆ. ಆಪ್ರೇಷನ್ ಮಾಡಿದ ಮೇಲೆ ತಿಂಗಳು ಪೇಷಂಟನ್ನು ಫಾಲೋ ಅಪ್ ಅಂತ ಮಾಡಿ ನೋಡ್ತೇವೆ ಎಷ್ಟರ ಮಟ್ಟಿಗೆ ರಿಕವರಿ ಆಗ್ತಾ ಇದೆ. ಒಂದು ಹೀಗೆ ಪರೀಕ್ಷೆ ಮಾಡಿ ನೋಡ್ತೇವೆ, ಕೆಲವು ಕ್ಲಿನಿಕಲ್ ಟೆಸ್ಟ್ಸ್ ಅಂತ ಇದೆ ಅದನ್ನು ಮಾಡಿ ನೋಡ್ತೇವೆ. ಅದಲ್ಲದೆ ಈ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಮಾಡಿ ನೋಡ್ತೇವೆ. ಅದರಲ್ಲಿ ರಿಕವರಿ ಬರ್ತಾ ಇದೆ ಅಂತ ಹೇಳಿದರೆ ನಾವು ವೆಯ್ಟ್ ಮಾಡ್ಬೋದು. ಮೇಡಮ್, ಈಗ ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಕೇಳ್ಬಂಡೆ. ಈ ಬ್ರೇಕಿಯಲ್ ಪ್ಲೆಕ್ಸಸ್ ಅಂದರೆ ಏನು? ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಹೇಳಿದರೆ ಸ್ಪೈನಲ್ ಕಾರ್ಡಿಂದ ಕುತ್ತಿಗೆ ಮೂಲಕ ಕೈಗೆ ಹೋಗುವಂಥ ನರಗಳ ಒಂದು ಸಮೂಹ. ಒಂದು 5 ನರಗಳು ಸ್ಪೈನಲ್ ಕಾರ್ಡಿಂದ ಹೊರಟು ಈ ತೋಳಿಗೆ, ಮೊಣಕೈಗೆ ಮತ್ತು ಕೈಗೆ ಹಾಗೂ ಬೆರಳುಗಳಿಗೆ ನರ ಸಂಚಾರವನ್ನು ಕೊಡುತ್ತದೆ. ಈ ಒಂದು 5 ನರಗಳ ನೆಟ್ವರ್ಕ್ ಅಥವಾ ಒಂದು ಪ್ಲೆಕ್ಸಸ್ ಅಂತ ಹೇಳ್ತೇವೆ. ಇದಕ್ಕೆ ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಹೇಳುವಂಥದ್ದು. ಸೊ ಈ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರೀಸ್ ಆದಾಗ ಅದರಲ್ಲಿ ಯಾವ ಪ್ರಕಾರದ ಟೆಸ್ಟ್ಗಳಿವೆ ಮತ್ತು ಅದರ ಲಕ್ಷಣಗಳೇನು ಅಂತ ತಿಳಿಸ್ಕೊಡ್ಬೋದಾ? ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ನರಗಳ ಒಂದು ಸಮೂಹಕ್ಕೆ ಯಾವುದೇ ರೀತಿಯ ಏಟು ಬಿದ್ದರೆ ಇದು ಯಾವ ಭಾಗಗಳಿಗೆಲ್ಲ ನರ ಸಂಚಾರ ಕೊಡುತ್ತದೆ ಅಲ್ಲಿ ಬೇರೆ ಬೇರೆ ಥರದ ವೀಕ್ನೆಸ್ ಅಥವಾ ಸೆನ್ಸರಿ ಲಾಸ್ ಅಥವಾ ಸ್ಪರ್ಶ ಜ್ಞಾನ ಹೋಗುವಂಥ ತೊಂದರೆಗಳು. ಸೊ ಇದು ದೊಡ್ಡವರಲ್ಲೂ ಆಗ್ಬೋದು, ಎಡಲ್ಟ್ಸಲ್ಲೂ ಆಗ್ಬೋದು, ಮಕ್ಕಳಲ್ಲಿ ಕೂಡ ಆಗುವ ಸಾಧ್ಯತೆ ಇದೆ. ಸೊ ಎಡಲ್ಟ್ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಹೆಚ್ಚಾಗಿ ಆಗುವಂಥದ್ದು ಆಕ್ಸಿಡೆಂಟ್ ಕೇಸ್ಗಳಲ್ಲಿ, ಹೆಚ್ಚಾಗಿ 2 ವೀಲರ್ ಆಕ್ಸಿಡೆಂಟ್ಗಳಲ್ಲಿ ಪೇಷಂಟಿಗೆ ಕುತ್ತಿಗೆ ಮತ್ತು ಭುಜದ ಮಧ್ಯೆ ಇರುವ ಗ್ಯಾಪ್ ಎಳೆದು ಹೋದರೆ, ಸ್ಟ್ರೆಚ್ ಆದರೆ, ಈ ಕುತ್ತಿಗೆ ಒಳಗಡೆ ಈ ನರಗಳ ಸಮೂಹ ಇರ್ತದೆ. ಸೊ ಅದರ ಮೇಲೆ ಹೆಚ್ಚಿನ ಒತ್ತಡ ಅಥವಾ ಸ್ಟ್ರೆಚ್ ಆದರೆ ಇದಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಕಾಮನ್ ಕಾರಣ ಇದಕ್ಕೆ ಏನಂತ ಹೇಳಿದರೆ, ಮಕ್ಕಳಲ್ಲಿ ಈಗ ಅವರು ಮರದ ಒಂದು ಗೆಲ್ಲನ್ನು ಹಿಡಿದು ಕೆಳಗೆ ಹಾರುವಾಗ ಅದು ಬಿಟ್ಟು ಹೋದರೆ, ಇದೊಂದು ಕಾಮನ್ ಉದಾಹರಣೆ. ಕೈ ಎಳೆದು ಹೋದರೆ, ಸೊ ಚೆಸ್ಟ್ ಮತ್ತು ಕೈಯ ಮಧ್ಯ, ಈಗ ಕಂಕಳಿನ ಜಾಗದಲ್ಲಿ ಸ್ಟ್ರೆಚ್ ಬಂದರೆ ಅಲ್ಲಿ ಕೂಡ ಈ ನರಗಳ ಮೇಲೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಇದೇ ರೀತಿ ಮಗು ಹುಟ್ಟುವ ಸಮಯದಲ್ಲಿ ಬರ್ತ್ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಅಂತ ಹೇಳ್ತಾರೆ. ಇದು ಕೂಡ ಆಗುವ ಸಾಧ್ಯತೆ ಇದೆ. ಮಗು ಈಗ ಪ್ರೊಲಾಂಗ್ಡ್ ಲೇಬರ್ ಅಂತ ಹೇಳ್ತಾರೆ, ಕೆಲವು ಕಾರಣದಿಂದಾಗಿ ಡೆಲಿವರಿ ಬೇಗ ಆಗುವುದಿಲ್ಲ. ಆ ಸಮಯದಲ್ಲಿ ಕೈ ಮತ್ತು ಕುತ್ತಿಗೆಯ ಮಧ್ಯೆ ಇರುವ ಗ್ಯಾಪ್ ಸ್ಟ್ರೆಚ್ ಆಗಿ ಹೋದರೆ ಈ ನರಗಳ ಮೇಲೆ ಹೆಚ್ಚಿನ ಒತ್ತಡ ಬಿದ್ದರೆ ಮಕ್ಕಳಲ್ಲಿ ಹುಟ್ಟುವಾಗಲೇ ಈ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಬರ್ತ್ ಪ್ಯಾಲ್ಸಿ ಅಂತ ಹೇಳ್ತಾರೆ. ಸೊ ಅದು ಆ ಒಂದು ಲೇಬರಿಂಗ್ ಟೈಮಲ್ಲಿ ಆಗುವಂತಹ ಸಮಸ್ಯೆ ಅದು ಮೋಸ್ಟ್ಲಿ ಅಂದರೆ? ಹೌದು, ಅದು ಯಾವ ಮಕ್ಕಳಿಗೆ ಆಗ್ತದೆ ಆಗೋದಿಲ್ಲ ಅದು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇಂಥ ಕೇಸಸ್ ಅಪರೂಪವಾಗಿ ಆಗುವ ಸಾಧ್ಯತೆ ಇದೆ. ಹಾಗೆ ಮೇಡಮ್, ಇವಾಗ ಅಪಘಾತ ಆಗಿ ಇಂಥ ಕೇಸಸ್ಗಳು ಜಾಸ್ತಿ ಬರ್ತದೆ ಅಂತ ಹೇಳಿದ್ರಿ. ಸೊ ಆ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಲಾಗ್ತದೆ, ಯಾವ್ಯಾವ ಪ್ರಕಾರದ ಟೆಸ್ಟ್ಗಳು ಇದಕ್ಕೆ ಇದೆ ಅಂತ ತಿಳಿಸ್ಕೊಡ್ಬೋದಾ? ಈಗ ಆಕ್ಸಿಡೆಂಟ್ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಆಗಿ ಬಂದರೆ ಫಸ್ಟ್ ನಾವು ಈಗ ಈ ಆಕ್ಸಿಡೆಂಟ್ ಆಗಿ ಎಷ್ಟು ಸಮಯ ಆಯಿತು ಅಂತ ಹೇಳಿ ತಿಳ್ಕೊಳ್ತೇವೆ. ಇದರಲ್ಲಿ ಟೈಮ್ ತುಂಬ ಮುಖ್ಯ. ಯಾಕಂತ ಹೇಳಿದರೆ ಇದರಲ್ಲಿ ಡಿಲೇ ಆದ ಹಾಗೆ ರಿಕವರಿ ಆಗುವ ಚಾನ್ಸಸ್ ಬಹಳ ಕಮ್ಮಿ. ಮತ್ತು ಕೆಲವು ಆಪ್ರೇಷನ್ಸನ್ನು ಒಂದು ಹಂತದ ನಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಡಿಲೇ ಆದ ನಂತರ ಅದು ಮಾಡಿದರೆ ಕೂಡ ಪ್ರಯೋಜನ ಆಗೋದಿಲ್ಲ. ಸೊ ಇದು ಮೇನ್ಲಿ ನರದ ಸಮಸ್ಯೆ ಆದ್ದರಿಂದಾಗಿ ಇದು ನರದಲ್ಲಿ ಡ್ಯಾಮೇಜ್ ಆದಾಗ ಯಾವಾಗಲೂ ಅದು ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು 1 ಮಂತ್ ಗ್ಯಾಪ್ ಬೇಕು. ಸೊ ತನ್ನಷ್ಟಕ್ಕೆ ರಿಕವರಿ ಆಗುವ ಚಾನ್ಸಸ್ ಇದೆಯೇ ಇಲ್ವಾ ಅಂತ ನೋಡಬೇಕಾದ್ರೆ ಅದಕ್ಕೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಒಂದು ಪ್ರಕಾರದ ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಈಗ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಆಗಿ ತಕ್ಷಣವೇ ಒಂದು ಪೇಷಂಟ್ ಬಂದಿದ್ದರೆ, ಈಗ ನನಗೆ ಈ ಕೈಯನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಈಗ ಹೇಗೆ ಟೆಸ್ಟ್ ಮಾಡ್ಬೋದು ಅಂತ ಕೇಳಿದರೆ ಆ ಕ್ಷಣದಲ್ಲೇ ನಾವು ನರ್ವ್ ಕಂಡಕ್ಷನ್ ಸ್ಟಡೀಸ್ ಮಾಡೋದಿಲ್ಲ. ಸೊ ಒಂದು 1 ಮಂತ್ ನಂತರ ಮಾಡಿದರೆ ನಮಗೆ ಕ್ಲಿಯರ್ ಆಗಿ ಯಾವ ನರ ಡ್ಯಾಮೇಜ್ ಆಗಿದೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ತನ್ನಷ್ಟಕ್ಕೆ ರಿಕವರಿ ಆಗೋ ಚಾನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಐಡಿಯಾ ಸಿಗ್ತದೆ. ಯಾಕಂದರೆ ನರ್ವ್ ಕಂಡಕ್ಷನ್ ಸ್ಟಡೀಸಲ್ಲಿ ನರ್ವ್ ಡ್ಯಾಮೇಜ್ ಪಿಕಪ್ ಆಗಲಿಕ್ಕೆ ಒಂದು 3 to 4 ವೀಕ್ಸ್, 3 to 4 ವಾರ ಬೇಕೇ. ಸೊ 1 ತಿಂಗಳಲ್ಲಿ ನಾವು ಅದನ್ನು ಮಾಡಿಸ್ಲಿಕ್ಕೆ ಹೇಳ್ತೇವೆ. ಮತ್ತು ಈಗ MRI ಸ್ಕ್ಯಾನಿಂಗ್ ಇನ್ನೊಂದು ಪ್ರಕಾರದ ಟೆಸ್ಟ್. ಈ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿಯಲ್ಲಿ
ಮೇನ್ಲಿ 2 ಪ್ರಕಾರದ ಇಂಜುರಿ ಆಗ್ಬೋದು. ಅಂದರೆ ನೀವು ಅದರ ಎನಾಟಮಿ ಅಥವಾ ಸ್ಟ್ರಕ್ಚರ್ ನೋಡಿದರೆ ಸ್ಪೈನಲ್ ಕಾರ್ಡಿಂದ ಈ ನರಗಳ ಸಮೂಹ ಹೊರಟು ಕೈಗೆ ಹೋಗ್ತಾ ಇರುವಾಗ ಆ ಜಂಕ್ಷನಲ್ಲಿ ಸ್ಪೈನಲ್ ಕಾರ್ಡ್ ಮತ್ತು ಈ ನರಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲೇ ಅದು ಕಿತ್ತುಕೊಂಡು ಹೊರಗೆ ಬಂದಿದ್ದರೆ ಅದಕ್ಕೆ ರೂಟ್ ಎವಲ್ಷನ್ ಅಂತ ಹೇಳ್ತೇವೆ. ಸೊ ಈ ರೂಟ್ ಎವಲ್ಷನ್ MRI ಸ್ಕ್ಯಾನಿಂಗಲ್ಲಿ ಕಾಣಿಸಿಕೊಳ್ತದೆ. ಬಟ್ ಅದು ಕಾಣಿಸಿಕೊಳ್ಳಲಿಕ್ಕೆ ಒಂದು ಕೆಲವು ಸಮಯ ಬೇಕು. ಅದು ಇಂಜುರಿ ಆದ ತಕ್ಷಣ ಅಲ್ಲಿ ತುಂಬ ಊತ ಇರ್ತದೆ, MRI ಸ್ಕ್ಯಾನಿಂಗಲ್ಲಿ ಅದು ಸರಿಯಾಗಿ ಕಾಣಿಸೋದಿಲ್ಲ. ಸೊ MRI ಸ್ಕ್ಯಾನಿಂಗ್ ಕೂಡ ನಾವು ಒಂದು 3 to 4 ವೀಕ್ಸ್ ಇಂಜುರಿ ಆದ ನಂತರ ಸಜೆಸ್ಟ್ ಮಾಡ್ತೇವೆ. ಸೊ ಹೇಗೂ ತನ್ನಷ್ಟಕ್ಕೆ ನರ ರಿಕವರಿ ಆಗೋ ಚಾನ್ಸ್ ಇದ್ದರೆ ಕೂಡ ಅದಕ್ಕೆ 3 to 4 ವೀಕ್ಸ್ ಬೇಕೇ. ಮತ್ತು ಈ ಟೆಸ್ಟಲ್ಲಿ ಅದರ ಲಕ್ಷಣ ಕಾಣಿಸ್ಕೊಳ್ಬೇಕಾದ್ರೂ ಈ ಸಮಯ ಬೇಕು. ಸೊ ಪೇಷಂಟ್ ಬಂದ ಕೂಡಲೇ ನಾವು ಈ ಟೆಸ್ಟನ್ನು ಕೂಡಲೇ ಹೇಳೋದಿಲ್ಲ. 1 ಮಂತ್ ನಂತರ ಪೇಷಂಟ್ ಬಂದರೆ ತಕ್ಷಣ ಹೇಳ್ಬೋದು ಈ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿ ತನಕ ಫಿಸಿಯೋಥೆರಪಿ ಎಕ್ಸಸೈಸಸ್ ಮಾಡ್ತಾ ಇರಿ. ಮತ್ತು ಅಕಸ್ಮಾತಾಗಿ ಈ ನರ್ವ್ನ ಮೇಲೆ ಎಳೆತ ಬಂದು ಕೆಲವರಿಗೆ ವಿಪರೀತ ಪೇಯ್ನ್ ಇರ್ತದೆ, ನ್ಯೂರೋಪತಿಕ್ ಪೇಯ್ನ್ ಅಂತ ಹೇಳ್ತೇವೆ ನಾವು. ಸೊ ಅದಕ್ಕೋಸ್ಕರ ಬೇಕಾದ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಸೊ ಫಿಸಿಯೋಥೆರಪಿ ಮತ್ತು ಪೇಯ್ನ್ ರಿಲೀಫ್ ಈ ಟೈಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ನಾನು ಆಗಲೇ ಹೇಳಿದಾಗೆ 2 ಪ್ರಕಾರದ ಇಂಜುರಿಯಲ್ಲಿ ಒಂದು ರೂಟ್ ಎವಲ್ಷನ್ ಬ್ರೇಕಿಯಲ್ ಪ್ಲೆಕ್ಸಸ್ನಲ್ಲಿ, ಇನ್ನೊಂದು ಪ್ರಕಾರದ ಇಂಜುರಿ ಸ್ಪೈನಲ್ ಕಾರ್ಡಿಂದ ಹೊರಡುವ ನಂತರ ಆ ಬ್ರೇಕಿಯಲ್ ಪ್ಲೆಕ್ಸಸ್ಸಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಅದು ಇನ್ನೊಂದು ಪ್ರಕಾರದ ಇಂಜುರಿ. ಸೊ ಅದರಲ್ಲಿ ರಿಕವರಿ ಚಾನ್ಸಸ್ ಇದೆ. ತನ್ನಷ್ಟಕ್ಕೆ ನರ ಒಂದು ಪಾಯಿಂಟಲ್ಲಿ ಕಟ್ಟಾಗಿದ್ದರೆ ಅಲ್ಲೇ ಅದು ಜೋಡಣೆ ಆಗೋ ಸಾಧ್ಯತೆ ಇದೆ. ಸೊ ಎಲ್ಲ ಪ್ರಕಾರದ ಈ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿಗೆ ಟ್ರೀಟ್ಮೆಂಟ್ ಅಗತ್ಯ ಇಲ್ಲ ಅಥವಾ ಸರ್ಜರಿ ಅಗತ್ಯ ಇಲ್ಲ. ಆಪ್ರೇಷನ್ ಎಲ್ಲದಕ್ಕೂ ಬೇಕಾಗೋದಿಲ್ಲ ಹಾಗೆ. ಸೊ ಈ MRI ಸ್ಕ್ಯಾನಿಂಗಲ್ಲಿ ಈ 2 ಥರದ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿಯಲ್ಲಿ ವ್ಯತ್ಯಾಸ ಗೊತ್ತಾಗ್ತದೆ. ಒಂದು ರೂಟ್ ಎವಲ್ಷನ್ ಅಥವಾ ಆ ಸ್ಪೈನಲ್ ಕಾರ್ಡಿಂದ ಹೊರಗಡೆ ಈ ನರ ಕಟ್ಟಾಗಿದ್ದರೆ ಈ 2 ಪ್ರಕಾರದ ಇಂಜುರೀಸ್ ನಮಗೆ ಗುರುತಿಸ್ಬೋದು. ಸೊ ರೂಟ್ ಎವಲ್ಷನಲ್ಲಿ ತನ್ನಷ್ಟಕ್ಕೆ ರಿಕವರಿ ಆಗೋ ಚಾನ್ಸಸ್ಸೇ ಇಲ್ಲ. ಸೊ ಇದಕ್ಕೆ ತಕ್ಷಣವೇ ಆಪ್ರೇಷನ್ನ ಅಗತ್ಯ ಇದೆ ಅಂತ ಹೇಳ್ಬೋದು. ಮೇಡಮ್, ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರೀಸ್ಗಳಲ್ಲಿ ಆಪರೇಷನ್ಗಳ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ, ಅದೇ ರೀತಿ ಇದಾದ ಕೂಡಲೇ ಇಮಿಡಿಯೇಟ್ ಎಷ್ಟು ದಿವಸಗಳ ಅಂದರೆ ಎಷ್ಟು ಅವಧಿಯ ಒಳಗೆ ಆಪರೇಷನ್ಸ್ಗಳನ್ನು ಮಾಡಬೇಕಾಗ್ತದೆ ಪೇಷಂಟಿಗೆ ಅಂತ ಹೇಳುವಂಥದ್ದು. ಅದೇ ರೀತಿ ಈ ಒಂದು ಆಪರೇಷನ್ಸ್ಗಳಲ್ಲಿ ಯಾವುದೆಲ್ಲ ಪ್ರಕಾರಗಳಿವೆ ಮತ್ತು ಅದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಓರಿಯೆಂಟೆಡ್ ಕಂಪ್ಲೀಟಾಗಿ ರಿಕವರಿ ಇದರಲ್ಲಿ ಕಾಣಲಿಕ್ಕೆ ಸಾಧ್ಯವಾ ಈ ಆಪರೇಷನ್ಸ್ಗಳಲ್ಲಿ ಅಂತ ತಿಳಿಸ್ಕೊಡ್ಬೋದಾ? ನಾನು ಈಗಾಗಲೇ ಹೇಳಿದಾಗೆ ಬ್ರೇಕಿಯಲ್ ಪ್ಲೆಕ್ಸಸ್ಸಲ್ಲಿ 2 ಮೇನ್ ಪ್ರಕಾರದ ಕ್ಲಾಸಿಫಿಕೇಷನ್ ಇದೆ. ಅಂದರೆ ಒಂದು ಪ್ರಕಾರದಲ್ಲಿ ಸ್ಪೈನಲ್ ಕಾರ್ಡಿಂದಲೇ ಅದು ಕಿತ್ತು ಬಂದಿರುವಂಥದ್ದು ರೂಟ್ ಎವಲ್ಷನ್ ಅಂತ ಹೇಳಿ. ಈ ಪ್ರಕಾರದ ಇದು ಅಂತ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಅಂತ MRI ಸ್ಕ್ಯಾನಿಂಗ್ ಮಾಡಿದ ಮೇಲೆ ಕಂಡು ಬಂದರೆ ತಕ್ಷಣ ಡಿಲೇ ಮಾಡದೆ ಆಪ್ರೇಷನ್ ಮಾಡಿದರೆ ರಿಸಲ್ಟ್ಸು ಒಳ್ಳೆಯದಾಗಿ ಬರ್ತದೆ. ಅಟ್ಲೀಸ್ಟ್ 3 ತಿಂಗಳ ಒಳಗಡೆ ಇದಕ್ಕೆ ಆಪ್ರೇಷನ್ ಮಾಡಬೇಕು. ಆದರೆ ವಾಪಸ್ ಸ್ಪೈನಲ್ ಕಾರ್ಡಿಗೆ ಈ ಬ್ರೇಕಿಯಲ್ ಪ್ಲೆಕ್ಸಸ್ಸಿನ ನರ್ವ್ ರೂಟ್ ಅಂತ ಹೇಳ್ತೇವೆ, ಎಲ್ಲಿಂದ ಈ ಬ್ರೇಕಿಯಲ್ ಪ್ಲೆಕ್ಸಸ್ಸು ಸ್ಪೈನಲ್ ಕಾರ್ಡಿಂದ ಹೊರಡುತ್ತದೆ, ಆ ಜಾಗದಲ್ಲಿ ಪುನಃ ಅದನ್ನು ಆಪ್ರೇಷನ್ ಮಾಡಿ ಜಾಯಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಸತಿ ಕಿತ್ಕೊಂಡು ಬಂದರೆ ಅದು ಪರ್ಮನೆಂಟ್. ಸೊ ಈ ನರಗಳು ಯಾವ ಮಾಂಸಖಂಡಗಳಿಗೆ ನರ ಸಂಚಾರ ಕೊಡ್ತದೆ ಅದೇ ಆ್ಯಕ್ಷನ್ ಬರುವ ಥರ ಇನ್ನೊಂದು ನರವನ್ನು ಇದಕ್ಕೆ ಕನೆಕ್ಷನ್ ಕೊಡ್ಬೋದು. ಸೊ ಇದಕ್ಕೆ ನರ್ವ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸರ್ಜಿಕಲ್ ರಿಪೇರ್ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದರೆ, ಇನ್ನೊಂದು ನರವನ್ನು ಈ ನರಕ್ಕೆ ಕನೆಕ್ಷನ್ ಕೊಟ್ಟು ಅದು ರಿಕವರಿ ಆದಾಗ ಅದೇ ರೀತಿ ಆ್ಯಕ್ಷನ್ ಬರುವ ಹಾಗೆ ಮಾಡ್ಬೋದು. ಸೊ ಇದು ನರ್ವ್ ರೂಟ್ ಎವಲ್ಷನಿಗೋಸ್ಕರ ಮಾಡುವಂಥ ಸರ್ಜರಿ. ಅಕಸ್ಮಾತಾಗಿ MRI ಸ್ಕ್ಯಾನಿಂಗಲ್ಲಿ ಸ್ಪೈನಲ್ ಕಾರ್ಡಿಂದ ತುಂಬ ದೂರದಲ್ಲಿ ಕಟ್ಟಾಗಿದೆ, ಟ್ರ್ಯಾಕ್ಷನ್ ಇಂಜುರಿ ಅಂತ ಹೇಳ್ತೇವೆ. ಇಂಥ ಇಂಜುರೀಸಲ್ಲಿ ಕೆಲವು ಸತಿ ತನ್ನಷ್ಟಕ್ಕೆ ಈ ನರ ಬೆಳ್ಕೊಂಡು ಕಂಪ್ಲೀಟ್ ರಿಕವರಿ ಆಗುವ ಸಾಧ್ಯತೆ ಇದೆ. ಸೊ ಈ ಇಂಜುರಿ ಆದ ಮೇಲೆ ಒಂದು 3 ಮಂತ್ಸ್ ತನಕ ನಾವು ತಿಂಗಳು ಪೇಷಂಟನ್ನು ಫಾಲೋ ಅಪ್ ಅಂತ ಮಾಡ್ಬೋದು. ಅಂದರೆ ಪ್ರತಿ ತಿಂಗಳು ಕರೆಸಿ ಈ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ ನಾವು. ಆ ಮಾಂಸಖಂಡಗಳನ್ನು ಮೂವ್ಮೆಂಟ್ ಮಾಡಲಿಕ್ಕೆ ಹೇಳೋದು ಪೇಷಂಟಿಗೆ, ಅದನ್ನು ಸೆನ್ಸೇಷನ್ಸ್ ಚೆಕ್ ಮಾಡೋದು. ಸೊ ಮುಂಚಿನ ಎಕ್ಸಾಮಿನೇಷನ್ ಟೈಮಿಂದ 1 ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ರಿಕವರಿ ಆಗಿದೆ ಅಂತ ಚೆಕ್ ಮಾಡಿ ನೋಡ್ಬೋದು. ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳಿದರೆ ಇನ್ನಷ್ಟು ಸಮಯ ವೆಯ್ಟ್ ಮಾಡ್ಬೋದು. ಇದೇ ರೀತಿ ಮಂತ್ಲಿ ಫಾಲೋಅಪ್, ತಿಂಗಳು ಫಾಲೋಅಪ್ ಮಾಡಿ 3 ಮಂತ್ಸ್ ತನಕ ವೆಯ್ಟ್ ಮಾಡ್ತೇವೆ. ಅಕಸ್ಮಾತಾಗಿ 3 ಮಂತ್ಸಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳಿದರೆ ಈ ಟ್ರ್ಯಾಕ್ಷನ್ ಇಂಜುರೀಸ್ಗಳಲ್ಲಿ ಕೂಡ ನಾವು ಆಪ್ರೇಷನ್ ಮಾಡಬೇಕಾಗಿ ಬರ್ತದೆ. ಅಕಸ್ಮಾತಾಗಿ ಇದರಲ್ಲಿ ಒಂದು ಶಾರ್ಪ್
ಕಟ್ಟಿದ್ರೆ ನರದಲ್ಲಿ ಅದನ್ನು ಹಾಗೆ ಅಲ್ಲಿಯೇ ಜೋಡಿಸುವ ಪ್ರಯತ್ನ ಮಾಡಬಹುದು. ಇಲ್ಲದಿದ್ದರೆ ನರ್ವ್ ಟ್ರಾನ್ಸ್ಫರ್ ಅಂತ ಬೇಕಾಗ್ತದೆ. ಅಕಸ್ಮಾತಾಗಿ ನರವನ್ನು ನರಕ್ಕೆ ಜೋಡಿಸುವಾಗ ನಮಗೆ ಸಾಕಷ್ಟು ಲೆಂತ್ ಸಿಗ್ತಾ ಇಲ್ಲ, ಆ ಗ್ಯಾಪನ್ನು ತುಂಬಿಸ್ಲಿಕ್ಕೋಸ್ಕರ ನರ ಹತ್ರ ಬರ್ತಾ ಇಲ್ಲ ಅಂತ ಹೇಳಿದರೆ, ನಾನು ಮುಂಚೆ ಹೇಳಿದ ಹಾಗೆ ಕಾಲಿಂದ ಒಂದು ನರ್ವ್ ಗ್ರಾಫ್ಟ್ ಅಂತ ಹೇಳಿ ಅಷ್ಟು ಇಂಪಾರ್ಟೆಂಟ್ ಇಲ್ಲದಂತಹ ನರವನ್ನು ತೆಗೆದು ಅದನ್ನು ಈ ಗ್ಯಾಪನ್ನು ಮುಚ್ಚಲಿಕ್ಕೋಸ್ಕರ ಫಿಲ್ ಮಾಡ್ಬೋದು. ಅದಕ್ಕೆ ನರ್ವ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ. ಸೊ ಇದು ಇನ್ನೊಂದು ಪ್ರಕಾರದ ಆಪ್ರೇಷನ್. ಅಕಸ್ಮಾತಾಗಿ ಪೇಷಂಟ್ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರುವುದು ತುಂಬ ಲೇಟಾಗಿ ಬಂದಿದ್ರೆ, ಈಗ 1.5 ವರ್ಷದ ನಂತರ ಹೆಚ್ಚಾಗಿ ನರ ಮತ್ತು ಮಸಲ್ನ ಜಂಕ್ಷನಲ್ಲಿ, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳ್ತೇವೆ, ಅಲ್ಲಿ ಕಣಗಳು ಡೆಡ್ ಆಗಿರ್ತವೆ. ಅಂದರೆ ಆ ಟೈಮಲ್ಲಿ ನಾವು ನರವನ್ನು ಎಷ್ಟೇ ಸ್ಟಿಮ್ಯುಲೇಟ್ ಮಾಡಿದರೆ ಕೂಡ ಮಾಂಸ ಕಂಟ್ರ್ಯಾಕ್ಟ್ ಆಗೋದಿಲ್ಲ, ಮಸಲ್ ಆ್ಯಕ್ಷನ್ ಇರೋದಿಲ್ಲ. ಸೊ ಈ ಪ್ರಕಾರದ ಸಿಚುವೇಶನ್ ಇದ್ದಾಗ ನಾವು ಇನ್ನೊಂದು ಕಡೆಯಿಂದ ಮಸಲನ್ನೇ, ಮಾಂಸವನ್ನೇ ನರದ ಸಮೇತ ತೆಗೆದು ಈ ಆ್ಯಕ್ಷನ್ನಿಗೋಸ್ಕರ ಟ್ರಾನ್ಸ್ಫರ್ ಮಾಡಬೇಕಾಗಿ ಬರ್ತದೆ. ಇದು ಸ್ವಲ್ಪ ಮೇಜರ್ ಆಪ್ರೇಷನ್ ಆಗಿ ಬರ್ತದೆ. ಈಗ ಉದಾಹರಣೆಗೆ ಮೊಣಕೆಯನ್ನು ಬಗ್ಗಿಸಲಿಕ್ಕೆ ಪೇಷಂಟಿಗೆ ಆಗ್ತಾ ಇಲ್ಲ, ಆದರೆ ಪೇಷಂಟ್ ನಮ್ಮ ಹತ್ರ ತಕ್ಷಣ ಬರಲಿಲ್ಲ. ಸೊ ನರಕ್ಕೆ ನರ ಜೋಡಿಸಿ ಈ ಆ್ಯಕ್ಷನನ್ನು ರಿಕವರಿ ಮಾಡಿಸಿಗೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಬೆನ್ನಲ್ಲಿ ಒಂದು ಮಸಲ್ ಇದೆ, ಲ್ಯಾಟಿಸ್ಮಸ್ ಡಾರ್ಸೈ ಅಂತ ಹೇಳಿ ಉದಾಹರಣೆಗೆ, ಆ ಮಸಲನ್ನು ಮುಂದಕ್ಕೆ ತಂದು ಈ ಆ್ಯಕ್ಷನ್ನಿಗೋಸ್ಕರ ಉಪಯೋಗಿಸ್ಬೋದು. ಅಕಸ್ಮಾತಾಗಿ ಅದು ವೀಕ್ ಆಗಿದೆ ಅಂತ ಹೇಳಿದರೆ, ಅಥವಾ ಯಾವುದೇ ಕಾರಣಕ್ಕೆ ಬೆನ್ನಿಂದ ಈ ಮಸಲ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ತೊಡೆಯಿಂದ ದೂರದ ಜಾಗದಿಂದ ತೊಡೆಯಿಂದ ಒಂದು ಮಾಂಸವನ್ನು ತೆಗೆದು, ಗ್ರೆಸಿಲಿಸ್ ಅಂತ ಹೇಳ್ತೇವೆ, ಒಂದು ಮಸಲ್ ಇದೆ, ಅದರ ರಕ್ತ ಸಂಚಾರದ ಸಮೇತ, ಅಂದರೆ ಅದರ ರಕ್ತನಾಳದ ಸಮೇತ, ನರದ ಸಮೇತ ಅದನ್ನು ಇಲ್ಲಿ ಇಂಪ್ಲಾಂಟ್ ಮಾಡಿ ಆ ರಕ್ತನಾಳವನ್ನು ರಕ್ತನಾಳಕ್ಕೆ ಕನೆಕ್ಷನ್ ಕೊಡುವಂತಹ ಆಪ್ರೇಷನ್ ಮಾಡಬೇಕಾಗಿ ಬರ್ತದೆ. ಇದಕ್ಕೆ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಹೇಳ್ತೇವೆ. ಇದು ತುಂಬ ದೀರ್ಘವಾದ ಆಪ್ರೇಷನ್, ಒಂದು 8 to 10 hours ಈ ಆಪ್ರೇಷನ್ ಮಾಡಲಿಕ್ಕೆ ಬೇಕಾಗಿ ಬರ್ತದೆ. ಹಾಗೆ ಸೊ ಇದು ಬೇರೆ ಬೇರೆ ಪ್ರಕಾರದ ಸರ್ಜರಿ. ಮತ್ತು ಬ್ರೇಕಿಯಲ್ ಪ್ಲೆಕ್ಸಸ್ಸಲ್ಲಿ ಎಲ್ಲ ಪೇಷಂಟಲ್ಲಿ ಒಂದೇ ರೀತಿ ವೀಕ್ನೆಸ್ ಕಾಣಿಸಿಕೊಳ್ಳೋದಿಲ್ಲ. ಕೆಲವರಲ್ಲಿ ತೋಳಿಂದ ಹಿಡಿದು ಭುಜದಿಂದ ತೋಳು, ಮೊಣಕೈ, ಬೆರಳುಗಳ ತನಕ ಯಾವುದೇ ಆ್ಯಕ್ಷನ್ ಇರೋದಿಲ್ಲ. ಕೆಲವು ಪೇಷಂಟ್ಗಳು ಮೊಣಕೈಯನ್ನು ಬಗ್ಗಿಸ್ತಾರೆ, ಆದರೆ ಅವರಿಗೆ ಬೆರಳನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವು ಪೇಷಂಟ್ಸಿಗೆ ಭುಜ ಎತ್ತಲಿಕ್ಕೆ ಆಗೋದಿಲ್ಲ, ಅದರಿಂದ ಕೆಳಗೆ ಎಲ್ಲ ಆ್ಯಕ್ಷನ್ ಇದೆ. ಅಂದರೆ ಮೊಣಕೈ ಬಗ್ಗಿಸ್ಬೋದು, ರಿಸ್ಟ್ ಮೂವ್ಮೆಂಟ್ಸ್ ಇರ್ತದೆ, ಬೆರಳನ್ನು ಮೂವ್ಮೆಂಟ್ ಮಾಡ್ಬೋದು, ಈ ರೀತಿ. ಸೊ ಅದು ಕಾಂಬಿನೇಷನ್. ಕೆಲವರಿಗೆ ಕೆಲವು ಸಿಂಪ್ಟಮ್ಸ್ ಇರ್ತದೆ, ಕೆಲವರಿಗೆ ಯಾವ ಆ್ಯಕ್ಷನ್ನು ಇರೋದಿಲ್ಲ. ಸೊ ಅದರ ಪ್ರಕಾರ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಮತ್ತು ಒಂದು ಹಂತದಲ್ಲಿ ಒಂದು ಆ್ಯಕ್ಷನಿಗೋಸ್ಕರ ಯಾವ ಆಪ್ರೇಷನ್ ಮಾಡಬೇಕು ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಉದಾಹರಣೆಗೆ ಈಗ ಭುಜ ಮೂಮೆಂಟಿಗೋಸ್ಕರ ತೋಳನ್ನು ಎತ್ತಲಿಕ್ಕೆ ಬೇಕಾಗುವ ಆ್ಯಕ್ಷನಿಗೆ ಒಂದು ಹಂತದಲ್ಲಿ ಮಾಡಿ, ಪೇಷಂಟಿಗೆ ಇದಕ್ಕೆ ಕೂಡ ಮೊಣಕೈಯನ್ನು ಬಗ್ಗಿಸಲಿಕ್ಕೆ ಕೂಡ ಆಪ್ರೇಷನ್ ಬೇಕು ಅಂತಿದ್ದರೆ 1 ತಿಂಗಳ ನಂತರ ಆ 2ನೇ ಆಪ್ರೇಷನ್ ಮಾಡ್ಬೋದು. ಹಾಗೆ ಸೊ ಹೆಚ್ಚಾಗಿ 2 ಆಪ್ರೇಷನನ್ನು ಒಂದೇ ಹಂತದಲ್ಲಿ ಮಾಡೋದಿಲ್ಲ, ಯಾಕಂದರೆ ಅದು ತುಂಬ ಉದ್ದ ಆಪ್ರೇಷನ್ ಆಗ್ತದೆ. ಪೇಷಂಟಿಗೆ ಅನೆಸ್ಥೀಸಿಯಾದಲ್ಲಿ ಮಾಡಬೇಕಾಗ್ತದೆ, ಪ್ರಜ್ಞೆ ತಪ್ಪಿಸಿ ಮಾಡಬೇಕಾಗ್ತದೆ. ಸೊ ಅದರ ರಿಸ್ಕ್ ಮತ್ತು ಪ್ರೊಲಾಂಗ್ಡ್ ಸರ್ಜರಿಯ ರಿಸ್ಕ್ ಎಲ್ಲ ಹೆಚ್ಚಾಗ್ತದೆ. ಸೊ 1 ತಿಂಗಳ ಟೈಮ್ ಕೊಡ್ತೇವೆ 2 ಹಂತದ ನಂತರ. ಅಂತೂ ಇದು ರಿಸಲ್ಟ್ ಓರಿಯೆಂಟೆಡ್ ಆಪರೇಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ವಲ್ಪ ಸಮಯದ ಹಿಂದೆ ಈ ರೀತಿ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರ್ತಿರಲಿಲ್ಲ. ಪೇಷಂಟಿಗೆ ಯಾವುದೇ ರೀತಿಯ ಹೋಪ್ ಇರ್ತಿರಲಿಲ್ಲ, ಆ ಕೈ ಯಾವುದೇ ಉಪಯೋಗಕ್ಕೆ ಬರ್ತಿರಲಿಲ್ಲ. ಈಗೀಗ ಇದಕ್ಕೆ ಟ್ರೀಟ್ಮೆಂಟ್ ಇದು ತುಂಬ ಕಾಮನ್ ಆಗಿದೆ, ತುಂಬ ಜನರು ಮಾಡ್ತಾ ಇದ್ದಾರೆ, ಪೇಷಂಟಿಗೂ ತಿಳುವಳಿಕೆ ಬಂದಿದೆ. ಹಾಗಾಗಿ ರಿಸಲ್ಟ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಅಪ್ ಟು 80 to 90% ಫಂಕ್ಷನ್ಸ್ ರಿಕವರ್ ಆಗುತ್ತೆ. ಪೇಷಂಟಿಗೆ ತಲೆಯ ಮೇಲೆ ತನಕ ಇದು ತೋಳನ್ನು ಎತ್ತಲಿಕ್ಕೆ ಆಗದಿದ್ದರೂ ಸುಮಾರಾಗಿ 90 ಡಿಗ್ರಿ ಅಷ್ಟು ಮೂವ್ಮೆಂಟ್ ಬರ್ಬೋದು. ಸೊ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಬಟ್ಟೆ ಹಾಕ್ಕೊಳ್ಳಿಕ್ಕೆ, ಸ್ನಾನ ಮಾಡಲಿಕ್ಕೆ, ಅಥವಾ ಏನಾದರೂ ಈಗ ಊಟ ಮಾಡುವಾಗ ಕೈ ಎತ್ತಬೇಕಾದ್ರೆ ಈ ಆ್ಯಕ್ಷನ್ಗಳೆಲ್ಲ ಅವರಿಗೆ ರಿಕವರಿ ಬಂದರೆ ಸುಮಾರಾಗಿ ಅವರ ತೊಂದರೆಗಳು, ಸಮಸ್ಯೆಗಳು ಪರಿಹಾರ ಆಗ್ತವೆ. ಈ ಫೇಶಿಯಲ್ ಪ್ಯಾರಲಿಸಿಸ್ ಅಂದರೆ ಏನು? ಮುಖದ ಪಾರ್ಶ್ವವಾಯು ಅಂತ ಹೇಳಿ ಕರೆಸಿಕೊಳ್ಳುವಂತಹ ಈ ಟರ್ಮ್, ಮೆಡಿಕಲ್ ಟರ್ಮ್ ಏನು, ಇದರ ಬಗ್ಗೆ ತಿಳಿಸಿಕೊಡ್ತೀರಾ? ಫೇಶಿಯಲ್ ಪ್ಯಾಲ್ಸಿ ಅಂತ ಹೇಳಿದರೆ ಇದರಲ್ಲಿ ಮುಖದ ಕಾಮನ್ಲಿ ಒಂದು ಸೈಡಲ್ಲಿ
ಫೇಶಿಯಲ್ ನರ್ವ್ ಅಂದರೆ ಮುಖದ ಎಕ್ಸ್ಪ್ರೆಷನಿಗೆ ಸಂಬಂಧಪಟ್ಟ ಮಸಲ್ಸಿಗೆ ನರ ಸಂಚಾರ ಕೊಡುವಂಥ ನರ, ಇದು ಫೇಶಿಯಲ್ ನರ್ವ್. ಇದಕ್ಕೆ ಏಟು ಬಿದ್ದಾಗ ಆ ಸೈಡ್ ಸುಮಾರು ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಇದಕ್ಕೆ ಫೇಶಿಯಲ್ ಪ್ಯಾಲ್ಸಿ ಅಂತ ಹೇಳ್ತೇವೆ. ಮುಖದ ಎರಡೂ ಬದಿಯೂ ಇದರ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇದೆ, ಅದು ತುಂಬ ಅಪರೂಪ. ಇದಕ್ಕಿಂತ ಕಾಮನ್ ಇರೋದು ಒಂದು ಬದಿಯಲ್ಲಿ ಇದರ ಈ ನರ್ವ್ ಎಫೆಕ್ಟ್ ಆಗುವಂಥದ್ದು. ಹಾಗೆ ಸೊ ಅದು ಬಿದ್ದು ಏಟಾಗಿ ಆಗಿರುವಂಥದ್ದು ಇರ್ಬೋದು, ಅಥವಾ ಹೀಗೆ ಆಕ್ಸಿಡೆಂಟಲ್ಲಿ ಆಗುವಂಥದ್ದು ಇರ್ಬೋದು, ಅಥವಾ ಇದ್ರ ಏನಾದರೂ ಮೆದುಳ ಒಳಗೆ ಕೆಲವು ಟ್ಯೂಮರ್ಸ್ ಇರ್ತದೆ, ಇಂಟ್ರಾಕ್ರೇನಿಯಲ್ ಟ್ಯೂಮರ್ಸ್, ಕ್ಯಾನ್ಸರ್ ಕಾಯಿಲೆ ಮೆದುಳಿನ ಒಳಗಡೆ ಇದ್ದರೆ ಅದು ಈ ನರದ ಸುತ್ತಮುತ್ತಲು ಇದ್ದರೆ ಆಪ್ರೇಷನ್ ಮಾಡಿ ಸಂಪೂರ್ಣವಾಗಿ ಈ ಗಡ್ಡೆಯನ್ನು ತೆಗೆಯುವ ಹೊತ್ತಿಗೆ ಆ ನರಕ್ಕೆ ಡ್ಯಾಮೇಜ್ ಆಗ್ತದೆ. ಅಂದರೆ ಕ್ಯಾನ್ಸರ್ ತೆಗೆಯುವುದು ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುವಾಗ ಆ ಕ್ಯಾನ್ಸರ್ ಗಡ್ಡೆ ತೆಗೆಯುವಾಗ ಈ ನರಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಮತ್ತು ಬೆಲ್ಸ್ ಪ್ಯಾಲ್ಸಿ ಅಂತ ಒಂದು ಥರದ ಈ ಫೇಶಿಯಲ್ ಪ್ಯಾಲ್ಸಿ, ಮುಖದ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ. ಇದಕ್ಕೆ ಎಕ್ಸಾಕ್ಟ್ ಕಾರಣ ಗೊತ್ತಿಲ್ಲ, ಇನ್ಫ್ಲಮೇಟ್ರಿ ಕಂಡೀಷನ್ ಅಂತ ಹೇಳ್ತಾರೆ. ಅಂದರೆ ಆ ನರದ ಸುತ್ತಮುತ್ತಲೂ ಊತ ಆಗಿ ಆ ನರದ ಮೇಲೆ ಒತ್ತಡ ಬಿದ್ದು ಅದರ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇದೆ. ಅಂದರೆ ಈ ನರ ಮೆದುಳಿಂದ ಹೊರಟು ಈ ಕಿವಿಯ ಹಿಂದುಗಡೆ ಇರುವ ಮೂಳೆಯ ಮೂಲಕ ಮುಖದ ಚರ್ಮ ಹಾಗೂ ಮಾಂಸಗಳ ಅಡಿಯಿಂದ ಬಂದು ಮುಖದ ಎಕ್ಸ್ಪ್ರೆಷನಿಗೆ, ಅಂದರೆ ಅಭಿನಯಕ್ಕೆ ಬೇಕಾಗಿರುವ ಮಾಂಸಗಳಿಗೆ ನರ ಸಂಚಾರ ನೀಡ್ತದೆ. ಸೊ ಅದರ ಆ ಕೋರ್ಸಲ್ಲಿ, ಆ ದಾರಿಯಲ್ಲಿ ಯಾವುದೇ ಲೆವೆಲಲ್ಲಿ ಈ ನರ ಕಟ್ಟಾದರೆ ಅದು ಯಾವ್ಯಾವ ಮಸಲ್ಸಿಗೆ ನರ ಸಂಚಾರ ಕೊಡ್ತದೆ ಅದೆಲ್ಲ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇದೆ. ಹಾಗೆ ಈ ಫೇಶಿಯಲ್ ಪ್ಯಾಲ್ಸಿಯಲ್ಲಿ ಯಾವ ತರಹದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ, ಅದೇ ರೀತಿ ಯಾವ ಥರದ ಸಮಸ್ಯೆಗಳನ್ನು ಈ ಟ್ರೀಟ್ಮೆಂಟ್ ಮುಖಾಂತರ ಗುಣಪಡಿಸಲಾಗ್ತದೆ, ಈ ಮೇನ್ ಟ್ರೀಟ್ಮೆಂಟ್ನ ಒಂದು ಉದ್ದೇಶ ಸಾಕಾರಗೊಳ್ತದ, ಎಷ್ಟರ ಮಟ್ಟಿಗೆ ಕೊಂಡ್ರೆ ಅಂತ ಹೇಳ್ಬೋದಾ? ಫೇಶಿಯಲ್ ಪ್ಯಾಲ್ಸಿಯಲ್ಲಿ ಮುಖದ ಒಂದು ಬದಿಯಲ್ಲಿ, ಈಗ ಫೇಶಿಯಲ್ ಪ್ಯಾಲ್ಸಿ ಆದರೆ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಇಂಥ ಪೇಷಂಟಿಗೆ ಯಾವ ಬದಿ ಫೇಶಿಯಲ್ ನರ್ವ್ ಡ್ಯಾಮೇಜ್ ಆಗಿದೆ ಆ ಬದಿಯಲ್ಲಿ ಐಬ್ರೋ, ಹುಬ್ಬನ್ನು ಮೇಲಕ್ಕೆತ್ತಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದಕ್ಕೆ ಬೇಕಾದ ಮಾಂಸಕ್ಕೆ ನರ ಸಂಚಾರ ಕಟ್ಟಾಗಿರ್ತದೆ. ಸೊ ಆ ಬದಿ ಹುಬ್ಬು ಡ್ರೂಪಿಂಗ್ ಅಥವಾ ಅದು ಕೆಳಬದಿಗೆ ಶಿಫ್ಟ್ ಆಗಿರ್ತದೆ. ಸೊ ಮುಖದ ಎಕ್ಸ್ಪ್ರೆಷನ್ನಲ್ಲಿ ಅದು ಏನು ಹೇಳೋದು, ಸಮತೋಲನ, ಬ್ಯಾಲೆನ್ಸ್ ಇರೋದಿಲ್ಲ, ಸಿಮೆಟ್ರಿ ಇರೋದಿಲ್ಲ. ಸೊ ಒಂದು ಹುಬ್ಬು ಕೆಳಗಡೆ ಕಾಣಿಸ್ಕೊಳ್ತದೆ, ಇನ್ನೊಂದು ಹುಬ್ಬು ನಾರ್ಮಲ್ ಪೊಸಿಷನಲ್ಲಿ ಇರ್ತದೆ. ಇದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಪೇಷಂಟಿಗೆ ಕಣ್ಣು ಆ ಬದಿ ಫೇಶಿಯಲ್ ಪ್ಯಾರಾಲಿಸಿಸ್ ಆದ ಕಡೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಐಲಿಡ್, ಅಪ್ಪರ್ ಐಲಿಡ್ ಅಥವಾ ಕಣ್ಣನ್ನು ಮುಚ್ಚಲಿಕ್ಕೆ ಬೇಕಾಗುವಂಥ ಮಸಲ್ಸಿಗೆ ಡ್ಯಾಮೇಜ್ ಆಗಿರುವ ಕಾರಣ ಪೇಷಂಟ್ ಕಣ್ಣನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡುವಾಗ ಆ ಬದಿಯಲ್ಲಿ ಕಣ್ಣು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಪೇಷಂಟಿಗೆ. ಸೊ ಅದರಿಂದಾಗಿ ಕಣ್ಣಿನ ಮೇಲೆ ಕಾರ್ನಿಯಾ ಅಂತ ಹೇಳಿ ಒಂದು ಪದರ ಇರ್ತದೆ. ಈ ಕಾರ್ನಿಯಾದ ಮೇಲೆ ಡ್ರೈ ಆಗಿ ಚಿಕ್ಕ ಚಿಕ್ಕ ಗಾಯ ಉಂಟಾಗುವ ಸಾಧ್ಯತೆ ಇದೆ. ಸುಮಾರು ಸಮಯ ಈ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ, ಕಣ್ಣು ಓಪನ್ನೇ ಇದ್ದರೆ, ನಿದ್ದೆ ಮಾಡುವ ಸಮಯದಲ್ಲಿ ಇದು ಡ್ರೈನೆಸ್ ಓಪನ್ ಇರುವುದರಿಂದಾಗಿ ಡ್ರೈನೆಸ್ ಬಂದು ಈ ಕಾರ್ನಿಯಾದಲ್ಲಿ ಗಾಯ ಉಂಟಾಗುವ ಸಾಧ್ಯತೆ ಇದೆ. ಮತ್ತು ಪೇಷಂಟಿಗೆ ಬೇಕಾದಾಗ ಬ್ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಥವಾ ಈಗ ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಅಳು ಬಂದರೆ, ಟಿಯರಿಂಗ್ ಅಂತ ಹೇಳ್ತೇವೆ, ಅದು ನಾರ್ಮಲ್ ಇರೋದಿಲ್ಲ, ಬರ್ತದೆ. ಮತ್ತು ಮೂಗಿನ ಮತ್ತು ತುಟಿಯ ಮಧ್ಯ ನಮಗೆ ನಾರ್ಮಲಿ ಒಂದು ಕ್ರೀಸ್ ಇರ್ತದೆ, ಒಂದು ಸ್ಕಿನ್ನಿನಲ್ಲಿ ಒಂದು ಲೈನ್ ಇರ್ತದೆ, ನೇಸೋಲೇಬಿಯಲ್ ಫೋಲ್ಡ್ ಅಥವಾ ಕ್ರೀಸ್ ಅಂತ ಹೇಳ್ತೇವೆ ನಾವು. ಸೊ ಸ್ಮೈಲ್ ಮಾಡುವಾಗ ಅದು ಇನ್ನೂ ಪ್ರಾಮಿನೆಂಟಾಗಿ ಎದ್ದು ಕಾಣಿಸಿಕೊಳ್ತದೆ. ಯಾವ ಬದಿ ಪೇಷಂಟಿಗೆ ಫೇಶಿಯಲ್ ಪ್ಯಾರಾಲಿಸಿಸ್ ಇರ್ತದೆ ಆ ಬದಿ ಆ ನೇಸೋಲೇಬಿಯಲ್ ಫೋಲ್ಡ್ ಸರಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದು ಸ್ವಲ್ಪ ಆಡ್ ಆಗಿ ಕಾಣಿಸಿಕೊಳ್ಳುತ್ತೆ. ಮುಖದ ಒಂದು ಚರಿ ಒಂಥರ ವಿಕೃತವಾಗಿ ಕಾಣುವಂತಹ ಒಂದು ಸಮಸ್ಯೆ ಇದು. ಮತ್ತು ಪೇಷಂಟ್ ಸ್ಮೈಲ್ ಮಾಡ್ತಾ ಇದ್ದಾಗ ಯಾವ ಬದಿ ಪ್ಯಾಲ್ಸಿ ಇದೆ ಆ ಬದಿ ಮೂಮೆಂಟೇ ಇರುವುದಿಲ್ಲ. ಸೊ ಇನ್ನೊಂದು ಬದಿಗೆ ತುಟಿ ಮೂಮೆಂಟ್ ಆದಾಗೆ ಕಾಣಿಸ್ತದೆ. ಸೊ ತುಂಬ ಫೇಶಿಯಲ್ ಎಸಿಮೆಟ್ರಿ ಅಂತ ಹೇಳ್ತೇವೆ, ವಿಭಿನ್ನವಾಗಿ ಎರಡು ಮುಖದಲ್ಲೇ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಒಂದು ಸೈಡ್ ಎಕ್ಸ್ಪ್ರೆಷನ್ಲೆಸ್ ಆಗಿ ಕಾಣಿಸ್ತದೆ, ಇನ್ನೊಂದು ಕಡೆ ನಾರ್ಮಲ್ ಆಗಿದ್ದಾಗ. ಸೊ ಎಷ್ಟರ ಮಟ್ಟಿಗೆ ಇದನ್ನು ಗುಣಪಡಿಸ್ಬೋದು ಮೇಡಮ್ ಟ್ರೀಟ್ಮೆಂಟ್ ಮುಖಾಂತರ ಅಂತ ಹೇಳಿ? ಟ್ರೀಟ್ಮೆಂಟಲ್ಲಿ 100% ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಸೊ ಫಸ್ಟ್ ನಾವು ಪೇಷಂಟ್ ಹತ್ರ ಅವರ ಪ್ರಯಾರಿಟಿ ಏನು, ಅವರಿಗೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ತಿಳ್ಕೊಳ್ತೇವೆ. ಸೊ ಇದರಲ್ಲಿ ಇರುವ ಒಂದೊಂದು ಸಮಸ್ಯೆಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಸ್ಮೈಲನ್ನು ನಾರ್ಮಲ್ಗೊಳಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಮಸಲ್ಸಿಗೆ ಕೊಡುವಂಥ ನರವನ್ನು ನಾವು ಡೈರೆಕ್ಟಾಗಿ ಅದಕ್ಕೆ ಇಂಜುರಿ ಆಗಿದ್ದರೆ, ಕಟ್ ಆಗಿದ್ರೆ, ಯಾವುದೇ ರೀತಿ ಏಟು ಬಿದ್ದಿದ್ರೆ ಅದನ್ನು ರಿಪೇರ್ ಮಾಡ್ಬೋದು. ಆ ನರಗಳಲ್ಲಿ ಗ್ಯಾಪ್ ಇದ್ದರೆ ಅದಕ್ಕೆ ನಾವು ಇನ್ನೊಂದು ಕಡೆಯಿಂದ ಅಷ್ಟು ಇಂಪಾರ್ಟೆಂಟ್ ಇಲ್ಲದೇ ಇರುವ ಒಂದು ನರವನ್ನು ಕಾಲಿಂದ, ಫಾರ್ ಎಕ್ಸಾಂಪಲ್ ಸೂರಲ್ ನರ್ವ್ ಅಂತ ಹೇಳ್ತೇವೆ, ಅದು ಮೇನ್ ನರ್ವ್ ಏನೂ ಅಲ್ಲ. ಅದರಿಂದಾಗಿ ಪಾದದ ಹೊರಭಾಗದಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸ್ಪರ್ಶ ಜ್ಞಾನ ಹೋಗ್ತದೆ ಅದನ್ನು ತೆಗೆದ್ರೆ. ಸೊ ಅಂಥ ನರವನ್ನು ಯೂಸ್ ಮಾಡಿ ನರ್ವ್ ಗ್ರಾಫ್ಟಿಂಗ್ ಅಂತ ಮಾಡ್ಬೋದು. ಸೊ ನರವನ್ನು ಹತ್ರ ತಂದು ಹಾಗೆ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಗ್ಯಾಪ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ ಈ ನರ್ವ್ ಗ್ರಾಫ್ಟನ್ನು ಹಾಕಿ ಅದನ್ನು ಸ್ಟಿಚ್ ಹಾಕ್ಬೋದು. ಆದರೆ ಇದು ತುಂಬ ಡಿಲೇ ಆದರೆ ಈ ಥರ ನರ್ವ್ ಗ್ರಾಫ್ಟಿಂಗ್ ಮಾಡಿದರೂ ಉಪಯೋಗ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ನರ್ವ್ ಟ್ರಾನ್ಸ್ಫರ್ ಅಂತ ಮಾಡ್ತೇವೆ. ಸೊ ಇನ್ನೊಂದು ಕಡೆಯಿಂದ ನರವನ್ನು ಈ ಫೇಶಿಯಲ್ ಮಸಲ್ಸಿಗೆ ನರ ಸಂಚಾರ ಕೊಡುವಂಥ ನರಕ್ಕೆ ಕನೆಕ್ಷನ್ ಕೊಡ್ತೇವೆ. ಸೊ ಇದಕ್ಕೆ ನರ್ವ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಈ ರೀತಿ ಹಲವಾರು ಪ್ರಕಾರದ ಟ್ರೀಟ್ಮೆಂಟ್ ಇದೆ. ಮತ್ತು ಒಂದೂವರೆ ವರ್ಷದ ನಂತರ ಆ ಬದಿಯ ಫೇಶಿಯಲ್ ಮಸಲ್ಸ್, ಮಾಂಸಗಳೆಲ್ಲ ಕುಗ್ಗಿ ಹೋಗ್ತವೆ. ಸೊ ಅದಕ್ಕೆ ಇನ್ನೊಂದು ಕಡೆಯಿಂದ ನರ ತಂದು ಕನೆಕ್ಷನ್ ಕೊಟ್ಟರೆ ಕೂಡ ಅದನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ನರ ಸಂಚಾರ ಇದ್ದರೆ ಕೂಡ ಆ ಮಸಲ್ ಆ್ಯಕ್ಷನ್ ಬರೋದಿಲ್ಲ. ಸೊ ಅದರಿಂದಾಗಿ ಶರೀರದ ಇನ್ನೊಂದು ಭಾಗದಿಂದ ಮಾಂಸವನ್ನೇ ನರದ ಸಮೇತ ತಗೊಂಡು ಸ್ಕಿನ್ ಅಡಿಯಲ್ಲಿ ಅದನ್ನು ಹಾಕಿ ಮಸಲ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ರೇಷನ್ ಮಾಡಬೇಕಾಗಿ ಬರ್ಬೋದು. ಸೊ ಯಾವ ಸ್ಟೇಜಲ್ಲಿ ನಾವು ಪೇಷಂಟನ್ನು ನೋಡ್ತೇವೆ, ಎಷ್ಟು ಲೇಟ್ ಆಗಿದೆ ಇದು ಡಯಾಗ್ನೋಸಿಸ್ ಆದಾಗ, ಅದರ ಮೇಲೆ ಇದರ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ. ಸೊ ಇದು ಸ್ಮೈಲ್ ಇದು ಟ್ರೀಟ್ ಮಾಡಲಿಕ್ಕೋಸ್ಕರ. ಅದೇ ರೀತಿ ಪೇಷಂಟಿಗೆ ಕಣ್ಣು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಆ ಐಲಿಡ್ ಮೂಮೆಂಟಿಗಾಗಿ ನಾವು ಗೋಲ್ಡ್ ವೆಯ್ಟ್ ಅಂತ ಈ ಕಣ್ಣಿನ ಐಲಿಡ್, ಅಪ್ಪರ್ ಐಲಿಡ್ ಒಳಗಡೆ ನಾವು ಆ ಗೋಲ್ಡ್ ವೆಯ್ಟನ್ನು ಇನ್ಸರ್ಟ್ ಮಾಡ್ತೇವೆ, ತೂರಿಸ್ತೇವೆ. ಒಂದು ಚಿಕ್ಕ ಆಪ್ರೇಷನ್ ಮಾಡಿ, ಒಂದು ಲೋಕಲ್ ಎನೆಸ್ಥೀಸಿಯಾ ಇಂಜೆಕ್ಟ್ ಮಾಡಿ, ಒಂದು ಓಪನಿಂಗ್ ಮಾಡಿ ಅದರ ಮೂಲಕ ಆ ಗೋಲ್ಡ್ ವೆಯ್ಟ್ ಸುಮಾರು ಒಂದು 1 ಗ್ರಾಮ್ನಷ್ಟು, 0.8 to 1.2 ಗ್ರಾಮ್ ಅಂತ ರೇಂಜ್ ಇದೆ. ಈ ಗೋಲ್ಡ್ ವೆಯ್ಟನ್ನು ಹಾಕಿ ಅದರ ವೆಯ್ಟ್ ಮೂಲಕ ಪೇಷಂಟಿಗೆ ಒಂದು ಸ್ವಲ್ಪ ಕಣ್ಣು ಕ್ಲೋಷರ್ ಬರುವ ಹಾಗೆ ಮಾಡ್ಬೋದು. ಅದು ಇನ್ನೊಂದು ಕಣ್ಣಿನ ಹಾಗೆ ನಾರ್ಮಲ್ ಬರೋದಿಲ್ಲ, ಆದರೆ ಇದರಿಂದಾಗಿ ಸುಮಾರಾಗಿ ಕಣ್ಣು ಡ್ರೈ ಆಗೋದು, ಆ ಕಾರ್ನಿಯಾದ ಮೇಲೆ ಅಲ್ಸರ್ಸ್ ಆಗುವಂಥದ್ದು, ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸೊ ಈ ಗೋಲ್ಡ್ ವೆಯ್ಟ್ ಇನ್ಸರ್ಷನ್ ಅಂತ ಮಾಡ್ಬೋದು. ಅದೊಂದು ಎಷ್ಟು ಕಾಲದವರೆಗೆ ಇಡ್ಬೋದು ಆ ಗೋಲ್ಡ್ ವೆಯ್ಟ್? ಅಲ್ಲ, ಅದು ಪರ್ಮನೆಂಟ್ ಆಗಿ ಇಡ್ಬೋದು. ಅಪರೂಪಕ್ಕೆ ಇದು ಇನ್ಫೆಕ್ಷನ್ ಏನಾದರೂ ಆದರೆ ಅದು ಎಕ್ಸ್ಟ್ರೂಷನ್ ಅಂತ ಹೇಳಿ ಆ ಗೋಲ್ಡ್ ವೆಯ್ಟ್ ಹೊರಗಡೆ ಬರೋ ಸಾಧ್ಯತೆ ಇದೆ. ಆದರೆ ಹೆಚ್ಚಾಗಿ ಇದು ಸಮಸ್ಯೆ ಬರೋದಿಲ್ಲ. ನಾವು ಕರೆಕ್ಟಾಗಿ ಆ ವೆಯ್ಟ್ ಎಷ್ಟು ಹಾಕ್ಬೋದು ಇಂಥ ಪೇಷಂಟಿಗೆ ಅಂತ ಎಸೆಸ್ ಮಾಡಿ ಹಾಕಿದರೆ ಅದರಲ್ಲೇನು ಸಮಸ್ಯೆ ಬರೋದಿಲ್ಲ ಹಾಗೆ. ಸೊ ಇದು ಐಲಿಡ್ ಪ್ರಾಬ್ಲಮಿಗೆ, ಕಣ್ಣು ಕ್ಲೋಷರ್ ಮಾಡೋದಕ್ಕೆ ಪ್ರಾಬ್ಲಮ್ ಇರೋದ್ರಿಂದಾಗಿ. ಇದೇ ರೀತಿ ಐಬ್ರೋ ಡ್ರೂಪಿಂಗ್ ಅಂತ ಹೇಳ್ತೇವೆ. ಇದು ಸಾಮಾಜಿಕವಾಗಿ ಒಂದು ವಿಚಿತ್ರವಾಗಿ ಕಾಣಿಸುವಂಥ ಒಂದು ಸಮಸ್ಯೆ. ಸೊ ಪೇಷಂಟಿಗೆ ತುಂಬ ಸಂಕೋಚ ಇರ್ತದೆ ಈ ಥರ ಸೋಷಿಯಲ್ ಗ್ಯಾದರಿಂಗ್ಸಿಗೆ ಹೋಗಲಿಕ್ಕೆ, ಮುಖ ವಿಚಿತ್ರವಾಗಿ ಕಾಣ್ತದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮಾಡುವಂಥದ್ದು. ಸೊ ಐಬ್ರೋಗೆ ನಾವು ಬ್ರೋ ಲಿಫ್ಟ್ ಅಂತ ಒಂದು ಸರ್ಜರಿ ಮಾಡ್ತೇವೆ. ಸೊ ಇದರಲ್ಲಿ ಐಬ್ರೋ ಮೇಲಿರುವ ಚರ್ಮವನ್ನು ಒಂದು ಪಾರ್ಟನ್ನು ತೆಗೆದು ಅಲ್ಲಿ ಸ್ಟಿಚ್ ಹಾಕೋದು, ಅಥವಾ ಅಡಿಯಲ್ಲಿರುವ ಮಸಲನ್ನು ಸ್ವಲ್ಪ ಟೈಟನ್ ಮಾಡುವಂಥ ಸರ್ಜರಿ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಫಂಕ್ಷನಲ್ ಅಂದರೆ ಯಾವುದಾದ್ರು ಕೆಲಸಕ್ಕೆ ಬೇಕಾಗುವಂಥ ಮಸಲ್ಸ್ ಈ ಸರ್ಜರಿಯೂ ಮಾಡ್ಬೋದು. ಕಾಸ್ಮೆಟಿಕ್ ಆಗಿ ಕೂಡ ಇದನ್ನು ಅಪ್ರೋಚ್ ಆಗ್ಬೋದು. ಮೇಡಮ್, ಈ ಫೆರಿಫೆರಲ್ ನರ್ವ್ಸ್ ಇಂಜುರೀಸ್ ಟ್ರೀಟ್ಮೆಂಟ್ ಆಪರೇಷನ್ಸ್ಗಳ ನಂತರ ಅವರಿಗೆ ಎಷ್ಟು ದಿನದ ರೆಸ್ಟಿನ ಅವಶ್ಯಕತೆ ಇದೆ, ಮತ್ತು ಯಾವ ತರಹದ ಒಂದು ರೆಸ್ಟ್ ನೀವು ಸಜೆಸ್ಟ್ ಮಾಡ್ತೀರಿ ಅವರಿಗೆ ಅಂತ ಹೇಳಿ ಹೇಳ್ಬೋದು? ಅದೇ ನಾನು ಈಗಾಗಲೇ ಹೇಳಿದಾಗೆ ಪೆರಿಫೆರಲ್ ನರ್ವ್ ಇಂಜುರೀಸಲ್ಲಿ ನಾವು ತುಂಬ ಸೂಕ್ಷ್ಮವಾದ ಸ್ಟಿಚಸ್ ಯೂಸ್ ಮಾಡಿ ಮೈಕ್ರೋಸ್ಕೋಪ್ ಮೂಲಕ ನರಕ್ಕೆ ನರ ಜೋಡಿಸ್ತೇವೆ. ಹಾಗಾಗಿ ಇದು ಅಟ್ಲೀಸ್ಟ್ 3 ವಾರದ ತನಕ ಆ ಜಾಗಕ್ಕೆ ನಾವು ಒತ್ತಡ ಹಾಕಬಾರ್ದು. ಸೊ ಉದಾಹರಣೆಗೆ ನಾವು ಈ ಭಾಗದಲ್ಲಿ ನರವನ್ನು ಜೋಡಿಸಿದ್ದೇವೆ ಅಂತ ಹೇಳಿದರೆ ನಾವು ಅದಕ್ಕೆ ಆಪ್ರೇಷನ್ನ ನಂತರ ಒಂದು ಸ್ಪ್ಲಿಂಟ್ ಅಂತ ಹೇಳಿ ಒಂದು ಸಪೋರ್ಟು ಕೊಡ್ತೇವೆ. ಸೊ ಪೇಷಂಟ್ ಆ ಕೈ 3 ವಾರ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ಅಂದರೆ ರಿಸ್ಟ್ ಮೂಮೆಂಟ್ ಮಾಡಬಾರ್ದು, ಬೆರಳು ಮೂಮೆಂಟ್ ಮಾಡಬಾರ್ದು. ಆ ಥರ ಇದ್ದಕ್ಕಿದ್ದಾಗಿ ಮೂಮೆಂಟ್ ಮಾಡಿದರೆ ನಾವು ಜೋಡಿಸಿರುವ ನರ ಓಪನ್ ಆಗುವ ಸಾಧ್ಯತೆ ಇದೆ. ಸೊ 3 ವಾರದ ತನಕ ಯಾವುದೇ ರೀತಿಯ ಕೆಲಸ ಆ ಭಾಗದಲ್ಲಿ ಮಾಡಬಾರ್ದು. ಆ ನರಕ್ಕೆ ಕಂಪ್ಲೀಟಾಗಿ ರೆಸ್ಟ್ ಕೊಡಬೇಕು. 3 ವಾರದ ನಂತರ ಆ ಸಪೋರ್ಟ್
ಸ್ಪ್ಲಿಂಟ್ ಅಂತ ಹೇಳಿದೆ ಅಲ್ಲ, ಆ ಸಪೋರ್ಟನ್ನು ತೆಗೆದು ಫಿಸಿಯೋಥೆರಪಿ ಅಂತ ಹೇಳಿ ಎಕ್ಸಸೈಸಸ್ ನಾವು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಒಂದೇ ರೀತಿಯಲ್ಲಿ ಫುಲ್ ರೇಂಜ್, ಅಂದರೆ ಎಷ್ಟು ಬಗ್ಗಿಸ್ಲಿಕ್ಕೆ ಆಗ್ತದೆ ಅಷ್ಟು ಬಗ್ಗಿಸಬಾರ್ದು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಂತ ಹಂತದಲ್ಲಿ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಹೆಚ್ಚಾಗಿ ನಮ್ಮ ಫಿಸಿಯೋಥೆರಪಿ ವಿಭಾಗಕ್ಕೆ ನಾವು ಪೇಷಂಟನ್ನು ರೆಫರ್ ಮಾಡ್ತೇವೆ. ಅವರು ಇದರ ಪ್ರಕಾರ ಸ್ವಲ್ಪ ಸ್ವಲ್ಪ ಎಕ್ಸಸೈಸಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗೆ ಕೆಲಸ ಮಾಡ್ಬೋದು. ಆದರೆ ಹೆವಿ ವರ್ಕ್ ಅಂದರೆ ಅದೇ ಕೈಯಲ್ಲಿ ಯಾವುದಾದ್ರು ಭಾರದ ವಸ್ತು, ಒಂದು ಭಾರದ ಬಕೆಟ್ ಎತ್ತೋದು ಅಥವಾ ಲಗೇಜನ್ನು ಎತ್ತಿ ಮೇಲ್ಗಡೆ ಇಡೋದು, ಅಂಥ ಕೆಲಸಗಳನ್ನು 3 ತಿಂಗಳವರೆಗೆ ಅವಾಯ್ಡ್ ಮಾಡಬೇಕಂತ ಹೇಳ್ತೇವೆ. ಯಾಕೆ ಹೆವಿ ವರ್ಕನ್ನು ಮಾಡಬಾರ್ದು. ದಿನನಿತ್ಯದ ಕೆಲಸ 3 ವಾರದ ನಂತರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಮಾಡಬೇಕು. ಯಾಕಂತ ಹೇಳಿದರೆ ಅಷ್ಟರಲ್ಲಿ ಗಂಟುಗಳೆಲ್ಲ ಸ್ಟಿಫ್ ಆಗ್ತವೆ. 3 ವಾರದ ನಂತರ ಸ್ಟಿಫ್ ಆಗ್ತದೆ. ಸೊ ಫಿಸಿಯೋಥೆರಪಿ ತುಂಬ ಅಗತ್ಯ. ಇದು ರಿಕವರಿಯಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಸೊ ಮೇಡಮ್, ಇಷ್ಟು ಹೊತ್ತು ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರೀಸ್, ಅದೇ ರೀತಿ ಫೆರಿಫೆರಲ್ ಪ್ಲೆಕ್ಸಸ್ ಇಂಜುರೀಸ್, ಇನ್ನು ಫೇಶಿಯಲ್ ಪ್ಯಾಲ್ಸಿ, ಇದರ ಬಗ್ಗೆ ಸುವಿಸ್ತಾರವಾಗಿ ಆ ಸಮಸ್ಯೆಗಳು ಹೇಗೆ ಬರ್ತದೆ ಮತ್ತು ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಅದಕ್ಕೆ ಲಭ್ಯವಿದೆ ಅಂತ ಹೇಳಿ. ಸೊ ಮೇಡಮ್, ಆರೋಗ್ಯ ದರ್ಪಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಗಳನ್ನು ನಮಗೆ ಹೇಳಿದ್ದೀರಾ. ಸೊ ನಿಮಗೆ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದ. ಸೊ ವೀಕ್ಷಕರೇ, ಮೇಯ್ನಾಗಿ ಅಪಘಾತಗಳಿಂದ ಆಗುವಂತಹ ಇಂಜುರೀಸ್, ಮೇಯ್ನಾಗಿ ಅದು ನರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಯಾವ ರೀತಿಯ ಊನತೆಗಳನ್ನು ತಂದೊಡ್ತದೆ, ಯಾವ ರೀತಿಯ ಸಮಸ್ಯೆಗಳನ್ನು ತಂದೊಡ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಅದರ ಬಗ್ಗೆ ಇರುವಂತಹ ಟ್ರೀಟ್ಮೆಂಟ್ಗಳ ಬಗ್ಗೆ ಇಷ್ಟು ಹೊತ್ತು ಡಾಕ್ಟರ್ ಚಾಂದಿನಿ ಶಂಕರ್ ಇವರಿಂದ ತಿಳ್ಕೊಂಡಾಯಿತು. ಸೊ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.